ಅಂಬಿಕಾ ವಿಘ್ನರಾಜನ ಬಿರಿದು ಸೌಕರಿಸಿ ಕೈ ಮುಗಿದ ಪೂಜಾಸನ ಪಾದಾಂಬುಜಕ್ಕೆ ಪೋಡ ಮಾಡುತ್ತ ವಂದಿತನಿ ಕಥಾಮೃತವ
ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳನಾಮ ಹಾಕಿದ ಲೋಕಲೋಕಕ್ಕೆ ಯಾರೆಂದು ಕಂಡಿದ್ದೀರಿ? ದೇವೇಂದ್ರ ಮಹಾಪ್ರಭು ಅಂತ ಕೇಳಿದ್ದೇವೆ. ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ಕಾರ್ಯಕಾರಣಗಳು ಅನೇಕವಿದೆ, ಅನೇಕವಿದೆ. ಸದಾಚಾರ ಎನಿಸುತ್ತದೆ. ಸದಾಚಾರದಿಂದಲೇ ಧರ್ಮವು ಸ್ಥಾಯಿಯಾಗಿ ನಿಲ್ಲುತ್ತದೆ ಎನ್ನುವುದನ್ನು ಅರಿತು ಅದರಂತೆ ಮುನ್ನಡೆದವನು ಯಾರು ಎಂದು ತಿಳಿಯುವುದಿದ್ದರೆ ಅದು ನಾನೇ ಎಂಬುದು ತ್ರಿಕಾಲಬಾಧಿತ ಸತ್ಯ. ಕಶ್ಯಪ ಮಹಾಮುನಿಗಳಿಗೆ ಅತಿಥಿ ದೇವಿಯಿಂದ ಜನಿಸಿದ 33 ಕೋಟಿ ದೇವತೆಗಳು ನಾವು. ನಾನು ಸೇರಿದಂತೆ ಅಗ್ನಿ, ವಾಯು, ವರುಣ ಮೊದಲಾದವರು, ಕುಬೇರ ಮೊದಲಾದವರಿಂದ ಈ ನಾಕವನ್ನು ಪಾಲಿಸಿಕೊಂಡು ಬಂದಿದ್ದೇನೆ. ಮಂದರ ಪರ್ವತವನ್ನು ಏರಿ ಚಿತ್ತಮನ್ಯುವಾಗಿ ಶತಮನ್ಯವನ್ನು ಮಾಡಿದ ಖತದಿಂದಲಾಗಿ ತ್ರಿಮೂರ್ತಿಗಳು ಮೆಚ್ಚಿ ನೀಡಿದ ದೈವೀ ಪ್ರಸಾದ ನಮ್ಮೀ ನಾಕಲೋಕ. ಎಂದಿನಂತೆ ಇಂದು ನನ್ನ ಮಡದಿಯಾದ ಸಚಿಯೊಂದಿಗೆ ಈ ಪರಿವಿಸ್ತರವನ್ನು ಏರಿ ಕುಳಿತಿದ್ದೇನೆ. ಆಹಾ, ನೋಡಬಾರದೆ ನನ್ನ ಪುರಸಭೆಯ ಸೊಬಗನ್ನು. ನಾನು ಬಂದೊಡನೆ ಹತ್ತ ಕಡೆಯಿಂದ ಅಪ್ಸರೆಯರಾದ ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯರು ನಾಟ್ಯ ವೈಭವವನ್ನೇ ಆಡುತ್ತಾ ಇದ್ದಾರೆ. ಬಹಳ ಮೋಹಕವಾದಂತಹ ನಾಟ್ಯವನ್ನು ನೋಡುತ್ತಾ ಸಭಿಕರೆಲ್ಲರೂ ಮಂತ್ರಮುಗ್ಧರಾಗಿದ್ದಾರಲ್ಲ. ಅದಕ್ಕೆ ಪೂರಕವಾಗಿ ಚಿತ್ರಸೇನನು ಗಾಯನವನ್ನು ಪಾಡುತ್ತಾ ಇದ್ದಾನೆ. ಆತನ ಗಾಯನವನ್ನು ಕೇಳುವಾಗ ಇನ್ನೂ ಕೇಳಬೇಕು, ಮತ್ತೂ ಕೇಳಬೇಕು, ಕೇಳುತ್ತಲೇ ಇರಬೇಕು ಎನ್ನುವ ಹಾಗೆ ಮೋಸವಾಗುತ್ತಾ ಇದೆ. ಹಾಗೆ ನಾವೆಲ್ಲ ನಮ್ಮ ಸುಮನಸರೊಂದಿಗೆ ಇಂದಿನ ಈ ಸಭೆಯಲ್ಲಿ ಸೇರಿದ್ದೇವೆ. ಈ ಸುಮನಸರೊಡನೆ ನಮ್ಮ ದೈತ್ಯರು ಇಲ್ಲಿಗೆ ಆಗಮನ ಮಾಡಿದ್ದಾರೆ. ಇವರ ಆಲೋಚನೆ ಏನು ಎಂಬುದನ್ನು ಅರಿಯಬೇಕಾಗಿದೆ. ಓ ಸುಮನಸರೇ, ಹೇಳಿದಿದೆ
ಹಿರಿಯಪ್ಪೆಯ ಮಕ್ಕಳಾದಂತಹ ದಾನವರು ನಮ್ಮ ಸುರಲೋಕದ ಸಿರಿ ಸಂಪತ್ತಿಗೆ ಮನಸೋತು ಅದೆಷ್ಟೋ ಬಾರಿ ನಾಟಕ್ಕೆ ದಾಳಿಯನ್ನು ಗೈದವರಿದ್ದಾರೆ. ಅವರೆಲ್ಲರನ್ನೂ ಆ ಪದ್ಮನಾಭನ ದಯೆಯಿಂದ ನಾವೆಲ್ಲರೂ ಹಿಂದಕ್ಕಟ್ಟಿದ್ದೇವೆ, ಕೆಲವರನ್ನು ಕೊಂದು ಕಳೆದಿದ್ದೇವೆ. ಇನ್ನು ಮುಂದೆಯೂ ಅವರ ದಾಳಿ ಆಗಲಾರದು ಎನ್ನುವ ನಂಬಿಕೆ ನಮಗಿಲ್ಲ. ಮುಂದೆ ಏನಾದರೂ ಅವರ ದಾಳಿ ಆದರೆ ನಿಮ್ಮ ಬರುಹೇನು ತಿಳಿಸಿ ತಿಳಿಸಿ ತಿಳಿಸಿ.
ಒಳ್ಳೆಯ ಭೇಷ್.
ನಾನು ಅರಿತಿದ್ದೇನೆ. ಆದರೂ ನಿಮ್ಮ ಮನದ ಇಂಗಿತವನ್ನು ತಿಳಿಯುವುದಕ್ಕಾಗಿ ಪ್ರಶ್ನಿಸಿದ್ದೇನಷ್ಟೇ. ಏನೇ ಆಗಲಿ, ನೀವು ಸಂದರ್ಭದಲ್ಲಿ ಶೂರರು ಹೌದು ಹಿತ ನನಗೆ ತಿಳಿದಿದೆ. ಹಾಗೆಯೇ ಆ ನಳಿನನಾಮನ ದಯೆಯು ನಮ್ಮ ಮೇಲೆ ಸದಾ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತ ಇಂದಿನ ಈ ಸಭೆಯನ್ನು ಇಲ್ಲಿಗೆ ಕೊನೆಗೊಳಿಸಿ ನಮ್ಮ ನಮ್ಮ ವಿಧಾನಕ್ಕೆ ತೆರಳೋಣ. ಆಗದೇ ಮತ್ತೆ
ಬಲಿದೇವರಾಜನ ಇರುವಂತಹ ಸ್ಥಳದ ಶೋಣಿತಾಪುರಕ್ಕೆ ಎಂದು ಕೇಳಿದ್ದೀವಿ. ಶುಂಭಾಂಬರನ್ನು ಕೇಳಿದ್ದೇನೆ. ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ಕಾರಣಗಳು ಅನೇಕವಿದೆ, ಅನೇಕವಿದೆ. ಕಶ್ಯಪ ಮಹರ್ಷಿ ಹಾಗೂ ಧನುದೇವಿಯರ ಮಕ್ಕಳಾದಂತಹ ನಾವು ಶುಂಭ ನಿಶುಂಭರೆಂಬ ಅನ್ವರ್ಥ ನಾಮದಿಂದ ಈ ಶೋಣಿತಾಪುರವನ್ನು ಆಳುತ್ತಾ ಬಂದಿದ್ದೇವೆ. ಧನುದೇವಿಯ ಮಕ್ಕಳಾದಂತಹ ನಾವು ದಾನವರು ಎಂಬ ಹಾಗೆ ಲೋಕಮುಖದಲ್ಲಿ ಸಂಬೋಧಿಸಲ್ಪಡುತ್ತೇವೆ. ನಮ್ಮ ಅವ್ಯಯ ಆಸೆಯಂತೆ ದಾನವ ಸಾಮ್ರಾಜ್ಯವನ್ನು ನಿರ್ಮಿಸಬೇಕೆಂಬ ಹಂಬಲದಿಂದ ಪರಮೇಷ್ಠಿಯ ಬಗೆಗಿನ ಘೋರವಾದ ತಪಸ್ಸನ್ನಾಚರಿಸಿದೆವು. ನಮ್ಮ ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮ ನಮಗೆ ಬೇಕಾದಂತಹ ವರಗಳನ್ನು ಅನುಗ್ರಹಿಸಿದ. ಇಷ್ಟಕ್ಕೂ ಬ್ರಹ್ಮನ ಅನುಗ್ರಹಿಸಿದ ವರಗಳಾದರೂ ಏನು? ತ್ರಿಮೂರ್ತಿಗಳಿಂದಾಗಲಿ ಅಥವಾ ಯೋನಿ ಮುಖದಲ್ಲಿ ಜನಿಸಿದ ಯಾವುದೇ ವ್ಯಕ್ತಿಯಿಂದಾಗಲಿ ನಮಗೆ ಮರಣವೇ ಬಾರದಿರಲಿ ಎಂಬ ಹಾಗೆ ಅವನ್ನು ಕರುಣಿಸಿದ. ಬ್ರಹ್ಮನ ವರವಲನ್ನು ಪಡೆದಂತ ನಾವು ಭೂಲೋಕ ಪಾತಾಳ ಲೋಕ ಮೊದಲುಗೊಂಡು 13 ಲೋಕಗಳನ್ನು ಸ್ವಾಧೀನಪಡಿಸಿದ್ದೇವೆ. ಇಷ್ಟೆಲ್ಲ ಸುಖ ಸಂತೋಷಗಳು ನಮ್ಮ ಪಾಲಿಗಿದ್ದರೂ ಕೊರತೆ ಒಂದು ಎದ್ದು ಕಾಣುತ್ತಾ ಇದೆ. ತಮ್ಮ ಪ್ರಪಂಚವನ್ನೇ ಸೃಷ್ಟಿಸಿದ ಬ್ರಹ್ಮನ ಆಜ್ಞೆಯಂತೆ ಪ್ರಪಂಚವನ್ನು ರಕ್ಷಿಸುತ್ತೇವೆ ಎಂದು ಪ್ರತಿಜ್ಞಾಬದ್ಧರಾದವರು ನಾವು. ಪ್ರಪಂಚವನ್ನೇ ರಕ್ಷಿಸಿ ಮಕ್ಕಳೇ, ಆ ಕಾರಣದಿಂದಲಾಗಿ ನಮಗೆ ರಾಕ್ಷಸರು ಅಂತ ನಾಮಕರಣ. ಹೀಗೆ ಪ್ರಪಂಚವನ್ನು ರಕ್ಷಿಸುವಂತ ಬಹುದೊಡ್ಡ ಹೊಣೆಗಾರಿಕೆ ನಮ್ಮದಾದರೂ ಆ ನಾಲ್ಕಲೋಕದ ಅಧಿಪತ್ಯ ನಮಗಿಲ್ಲವಲ್ಲ ಎಂಬ ಚಿಂತೆ ಅದು ಸರಿಯಲ್ಲ. ಹಾಗಾಗಿ ನಾಲ್ಕಲೋಕವನ್ನು ವಶಪಡಿಸಿಕೊಳ್ಳಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದೇನೆ. ಏನು ನಿನ್ನ ಅಭಿಪ್ರಾಯ? ಬ್ರಹ್ಮದೇವನ ಹೊರಪ್ರಭಾವದಿಂದಲಾಗಿ ಭೂಲೋಕ ಹಾಗೂ ಪಾತಾಳ ಇವೆರಡನ್ನೂ ನಮ್ಮ ಅಂಕೆಯಲ್ಲಿರಿಸಿಕೊಂಡಿದ್ದೇವೆ. ಇನ್ನುಳಿದಿರುವುದೊಂದೇ, ಅದುವೇ ನಾಲ್ಕಲೋಕ. ಸರಿ, ನಾವೆಲ್ಲರೂ ಒಟ್ಟಾಗಿ ಸೇರಿ ನಾಲ್ಕಲೋಕವನ್ನು ಪ್ರವೇಶಿಸಿ ಅಲ್ಲಿರುವಂತಹ ದೇವತೆಗಳನ್ನು ನಾಲ್ಕಲೋಕವನ್ನು ನಮ್ಮದಾಗಿಸಬೇಕು. ಹಾಗಾಗಿ ಅನುಜ, ನಿನ್ನ ಮಾತಿಗೆ ನನ್ನ ಸಂಪೂರ್ಣವಾದ ಬೆಂಬಲವಿದೆ. ಒಳ್ಳೆಯ ಶಾಬಾಸ್. ಹಾಗಾದರೆ ತಡ ಮಾಡುವುದಲ್ಲ, ಸಕಲ ಸೈನ್ಯ ಸನ್ನಾಹದೊಂದಿಗೆ ನಾಲ್ಕಲೋಕಕ್ಕೆ ತೆರಳೋಣ.
ಹಸ್ತಿನಾಪುರದ ಅಧಿಪತಿ ಶುಂಭನೆನ್ನುವ ದಾನವ ಅವನ ತಮ್ಮನಾದ ನಿಶುಂಭನೊಡಗೂಡಿ ನಾಕಲೋಕಕ್ಕೆ ದಾಳಿ ಇಟ್ಟಿದ್ದಾನಂತೆ. ಹಾಗಾದರೆ ಸುಮ್ಮನಿರುವುದು ತಡವಲ್ಲ. ವಜ್ರಾಯುಧವನ್ನು ಕೈಗೇರಿಸಿದ್ದೇನೆ. ಐರಾವತವನ್ನು ಏರಿಕೊಂಡು ಮುನ್ನಡೆಯುತ್ತೇನೆ. ನಿಮಗೆ ಎದುರಾಗಿ ನಿಂತವರು ಸಾಮಾನ್ಯರೆಂದು ಭಾವಿಸಬೇಡ. ಸೋಣಿತಾಪುರ ಧನುಕುಮಾರ ಶುಂಭಾಸುರ, ಅವನನುಜ ವಿಶುಂಭಾಸುರ. ನಾನು ಒಳ್ಳೆ ಮಾತಿನಲ್ಲಿ ನೀತಿ ಹೇಳುತ್ತೇನೆ. ಹಾಗೆ ಇದ್ದರಳು ಅದರ ಕೊಂದೆ ನಿನಗೆ ನಾಲ್ಕು ಬಾರಿಸುವಾಗ ಯಾರು ಬರ್ತಾರ?
ಬಿಡಿಯಾಗಿ ಸಿಕ್ಕಿದ್ದಲ್ಲ. ಯಾಗಗಳನ್ನು ಮುಖೇನ ಗಳಿಂದ ಸಂಪಾದಿಸಿದಂತಹ ನಾಕವಿದು. ಹಾಗೆ ಮುಂದಂತೆ ಬಂದೇ ಆದರೆ ವಜ್ರಾಯುಧದಿಂದ ನಿನ್ನ ಶಿರ ಕಣ್ಣಾಡಿ ವಶಪಡಿಸಿಕೊಂಡಿದ್ದೀರಿ. ಬಂದವನು ಸಾಮಾನ್ಯರನ್ನು ಬಲ್ಲೆ 13 ಲೋಕದ ಅಧಿಪತಿ ಶುಂಭ ದಾನವ. ಒಳ್ಳೆಯ ಮಾತಿನಲ್ಲಿ ಪಟ್ಟವನ್ನು ಬಿಟ್ಟುಕೊಟ್ಟು ನನ್ನ ಕಾಲಿಗೆ ಎರಗಿದರೆ ಸರಿ, ಇಲ್ಲದಿದ್ದರೆ ಬಡಿದು ಬಿಡಿಸಿ ಅನು. ಓಡಿ ಹೋಗಿದ್ದಾನೆ ದೇವೇಂದ್ರ. ಬರಿದಾದಂತಹ ಸಿಂಹವಿಷ್ಕರವನ್ನು ಏರಿಕೊಂಡಿದ್ದೇನೆ. ಅಮ್ಮ, ಎಲ್ಲೆಡೆಯಿಂದಲೂ ಶುಂಭ ದಾನವನಿಗೆ ಜಯವಾಗಲಿ ಎಂಬ ಹಾಗೆ ಜಯಘೋಷ ಮೊಳಗುತ್ತಾ ಇದೆ. ಬಹಳ ಸಂತೋಷವಾಯಿತು, ಬಹಳ ಸಂತೋಷವಾಯಿತು. ಆದರೆ ಇಷ್ಟು ಮಾತ್ರ ಸಾಲದು. ಯಾರಲ್ಲಿ ಡಂಗುರವನ್ನು ಹೊಡೆಯುವಂತಹ ಭಟರು, ಕೇಳಿರಿ ಕೇಳಿರಿ, ಈ ಶುಂಭನ ರಾಜ ಆಜ್ಞೆಯನ್ನು ಕೇಳಿ. ಇನ್ನು ಮುಂದೆ ಯಾರು ಕೂಡ ದೇವತೆಗಳಿಗೆ ಹವಿಸ್ಸನ್ನು ನೀಡಬಾರದು. ಪೂಜೆ ಯಾಗಾದಿಗಳೇನಾದರೂ ನಡೆದರೂ ಶುಂಭನ ಹೆಸರಿನಲ್ಲೇ ನಡೆಯಬೇಕು. ಅಷ್ಟು ಮಾತ್ರವಲ್ಲ, ಸೂರ್ಯ ಚಂದ್ರರಿಗೂ ಕಟ್ಟಾಜ್ಞೆಯನ್ನು ನೀಡಿದ್ದೇನೆ. ನನ್ನ ಆಜ್ಞೆಯ ವಿನ ಒಂದು ಕೂಡಲಷ್ಟು ದೂರ ಸರಿಸಬಾರದೆಂದು. ಅಮ್ಮ, ಅಷ್ಟು ಮಾತ್ರವಲ್ಲ, ಇಲ್ಲಿಗೆ ದಂಡೆತ್ತಿ ಬಂದಂತ ಚಂಡಮುಂಡರೆಂಬ ರಣ ವಿಕ್ರಮಿಗಳನ್ನು ಯುದ್ಧದಲ್ಲಿ ಸೋಲಿಸಿ ಮತ್ತೆ ಅವರಿಗೆ ಮಂತ್ರಿ ಪದವಿಯನ್ನು ನೀಡಿ ಸ್ಥಾನಮಾನವನ್ನು ಕಲ್ಪಿಸಿದ್ದೇನೆ. ಸರಿಯಾದ ವಿಚಾರ. ಈ ಲೋಕದಲ್ಲಿ ಶುಂಭನ ಆಜ್ಞೆಯನ್ನು ಪಾಲಿಸುತ್ತಿದ್ದಾರೋ ಇಲ್ಲವೋ ಎಂಬುದನ್ನು ನೋಡುವುದಕ್ಕೋಸ್ಕರ ಅವರನ್ನು ಲೋಕ ಸಂಚಾರದಲ್ಲಿರುವಂತೆ ಆಜ್ಞಿಸಿದ್ದೇನೆ. ಹಾಗಾದ್ರೆ ಇನ್ನು ತಡ ಮಾಡುವುದಲ್ಲ, ಇಲ್ಲಿನ ಸಮಸ್ತ ಸುವಸ್ತುಗಳನ್ನು ದೋಚಿಕೊಂಡು ನಮ್ಮದಾದಂತಹ ಶೋಣಿತಾಪುರಕ್ಕೆ ತೆರಳೋಣ. ನಮಗೆ ಸೋಲಾಗಿ ಹೋಯಿತು. ನಮ್ಮ ಕೈಯಲ್ಲಿದ್ದ ನಾಕವೂ ಅವನ ವಶವಾಗಿ ಹೋಯಿತು.
ಹಾಗಾಗಿ ನಮಗೆ ಇರಲು ಸ್ಥಳವಿಲ್ಲದಾಗಿ ಕಾಡು ಮೇಡುಗಳಲ್ಲಿ ಅಲೆದಾಡುತ್ತಾ ಇದ್ದೇವೆ. ಏನು ಮಾಡೋಣ ಇಂದು ಮಹಿಷದಾನವನ್ನು ಸಂಹರಿಸಿದಾಗ ಶ್ರೀಮಾತೆ ಹೇಳಿದ ಮಾತೊಂದಿದೆ, ಮುಂದೆ ಕಷ್ಟ ಬಂದಾಗ ತುಹಿನಗಿರಿಗೆ ಬಂದು ನನ್ನನ್ನು ಅಚಲ ಭಕ್ತಿಯಿಂದ ಪ್ರಾರ್ಥಿಸಿದರೆ ನಿಮಗೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಿಮ್ಮ ಕಷ್ಟಗಳನ್ನು ಪರಿಹರಿಸುತ್ತೇನೆ ಎಂಬುದಾಗಿ. ಹಾಗಾಗಿ ಅತ್ತ ಕಡೆಗೆ ನಡೆಯುತ್ತೇನೆ. ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಮೋಸ್ತುತೆ. ಅಮ್ಮ ನೀನೇ ಮಾಡಬೇಕು ತಾಯೇ. ಸುಮನಸರನ್ನೆಲ್ಲ ಸೇರಿಕೊಂಡು ತುಹಿನಗಿರಿಯ ಬಳಿ ನಿಂತು ಕಣ್ಣೀರ ಕಾಲುವೆಯನ್ನೇ ಹರಿಸುತ್ತಾ ಗೋಳುಗುಟ್ಟುತ್ತಾ ನನ್ನನ್ನು ಸುದ್ದಿಗೈಯುತ್ತಿರುವೆ ಅಲ್ಲ. ಹಿಂದೆ ದುರುಳ ಮಹಿಷನಿಂದ ನಾಕವನ್ನು ನಿಮ್ಮ ಪಾಲಿಗೆ ಒದಗಿಸಿಕೊಟ್ಟವಳು ನಾನೇ. ಮತ್ತೆ ಯಾರಿಂದ ಕಷ್ಟ ಬಂದಿದೆ? ನಾಕವನ್ನು ಬಿಟ್ಟು ಇಲ್ಲಿಗೆ ಬರುವರೆ ಏನು ಕಾರಣ ಹೇಳಯ್ಯ. ಈ ಹಿಂದೆ ಬಂದ ದಾನವನಿಗಿಂತಲೂ ಅತುಲ ಪರಾಕ್ರಮಿಯಾದ ಶುಂಭನೆನ್ನುವವನು ಈಗ ಶೋಣಿತಾಪುರದಲ್ಲಿ ಮೆರೆಯುತ್ತಾ ಇದ್ದಾನೆ. ಅವನ ತಮ್ಮನಾದ ಶುಂಭನೊಡನೆ ಅತುಲ ಸೇನೆಯನ್ನು ಕೂಡಿಕೊಂಡು ನಾಕಕ್ಕೆ ದಾಳಿ ಇಟ್ಟನಮ್ಮ. ಅವನೊಡಗಿನ ಯುದ್ಧದಲ್ಲಿ ನಮ್ಮ ಕೈ ಸೋಲಾಗಿ ಹೋಯಿತು ತಾಯೇ. ನಮ್ಮ ನಾಕವನ್ನು ಕಳೆದುಕೊಂಡೆವು. ಅಲ್ಲಿನ ಸಕಲ ಸುವಸ್ತುಗಳು ಆ ಅಸುರನ ಪಾಲಾಗಿ ಹೋಯಿತು. ಇರಲು ಎಡೆ ಇಲ್ಲದೆ ಕಾಡು ಮೇಡುಗಳಲ್ಲಿ ಅಲೆದಾಡುತ್ತಾ ಇದ್ದೇವೆ ತಾಯಿ. ಅದಕ್ಕಾಗಿ ನಿನ್ನನ್ನೇ ಸ್ತುತಿಸ್ತಾ ಇದ್ದೇವೆ. ನೀನೇ ದಾರಿ ತೋರಿಸಬೇಕಮ್ಮ. ಸುರಪಾಲ ಕಿರಿದು ಸಮಯದಲ್ಲಿ
ಕಿರಿದು ಸಮಯದಲ್ಲಿ ನಿಮ್ಮಗೂ ನಿಮ್ಮಗೂ ಮನೆ ಬೈದವನನ್ನು ಹಿರಿಯೊಳಗಿರುತ್ತ ನೋಡುವುದು ನಲಿಯ ಮನೆ ಬೈದವನನ್ನು ನೋಡುವುದು ನಲಿಯ ಹರುಷರಗಡಗಡನು ಇಳೆಯಲ್ಲಿ ದುಷ್ಟನಾಗಿ ಮೆರೆಯುತ್ತಿಹನೆ ಲೋಕ ಕಂಟಕನಾದನೆ. ಹೌದು, ಹೆದರದಿರಿ ಹೆದರದಿರಿ, ಇರಿದು ಸಮಯದಿ ದುರುಳರನ್ನು ಬಾಧಿಸಿ ನಿಮ್ಮೆಲ್ಲರನ್ನೂ ನಾನು ಸಲಹುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಅಲ್ಲಿಯವರೆಗೆ ನಾವು ಹೇಗೆ ಇರಬೇಕಮ್ಮ? ಎಲ್ಲಿರಬೇಕು? ನೀವೆಲ್ಲರೂ ತುಹಿನಗಿರಿಯಲ್ಲಿಯೇ ಇದ್ದುಕೊಂಡು ನಿಜ ರೂಪವನ್ನು ಮರೆ ಮಾಡಿ ದೇವಿ ಮಹಾತ್ಮೆಯನ್ನು ಕಣ್ತುಂಬ ಕಾಣಿರಿ. ಮಕ್ಕಳೇ, ಹೋಗಿ ಬನ್ನಿ, ಹೋಗಿ ಬನ್ನಿ. ಸುಂದರ
ಹಾಗೆಂದು ನೇರವಾಗಿ ಖಳರ ಬಳಿಗೆ ಹೋಗಿ ಅವರನ್ನು ಕೊಲ್ಲುವುದು ಸರಿಯೇ? ಇಲ್ಲ, ದೈತ್ಯ ವೃಂದವನ್ನೆಲ್ಲ ನನ್ನೆತ್ತ ಬರಿಸಿ ಒಬ್ಬೊಬ್ಬರನ್ನೇ ತರೆಯಬೇಕು ಎಂಬಂತೆ ನಿಶ್ಚಯಿಸಿದವಳು ನಾನು. ಹೇಗೆ? ಮೋಹದ ಬಲೆಯನ್ನು ತನುಜರೆಡೆಗೆ ಬೀಸಿದೆ ಎಂದಾದರೆ ಅವರೆಲ್ಲರೂ ನನ್ನತ್ತ ಬರಲೇಬೇಕು. ಹಾಗಾಗಿ ಸುಂದರವಾದ ಮೋಹಿನಿಯ ರೂಪವನ್ನೂ ಧರಿಸಿದ್ದೇನೆ, ಕೌಶಿಕೆ ಎನ್ನುವ ಹೆಸರನ್ನೂ ಇರಿಸಿಕೊಂಡಿದ್ದೇನೆ. ದಿನಕರ ಕೋಟಿ ತೇಜದಲ್ಲಿ ಹೊಳೆಯುವ ತನುಕಾಂತಿಯನ್ನು ತನುಜರೆಡೆಗೆ ಬೀರಿ ಅವರನ್ನೆಲ್ಲರನ್ನು ತರೆಯುತ್ತೇನಂತೆ. ಹಾಗೆಂದು ಉಳಿದುಕೊಳ್ಳಲು ನನಗೊಂದು ಸ್ಥಳ ಬೇಡವೇ? ಎಲ್ಲಿ? ಹೇಗೆ?
ಉಳಿದುಕೊಳ್ಳಲು ಸ್ಥಳ ಯಾವುದು ಎಂಬ ಹಾಗೆ ಯೋಚಿಸುತ್ತಿರುವಾಗ ಲಘುಮಂಡಲದಿಂದ ನನಗೆ ಉಯ್ಯಾಲೆ ಮತ್ತೆ ನಿಂತಲ್ಲ, ಅದರಲ್ಲಿ ಕುಳಿತು ಸನ್ಮತದಿಂದ ಉಯ್ಯಾಲೆಯಲ್ಲಿ ಆಡುತ್ತಾ ಕಾಮವರ್ತಿನಿ ರಾಗವನ್ನು ಪಾಡುತ್ತಾ ಇಲ್ಲಿಯೇ ಇದ್ದುಕೊಳ್ಳುತ್ತೇನೆ. ಧನುಜರಿಲ್ಲಿಗೆ ಬರಲೇಬೇಕು. ಬಂದಾಗ ನನ್ನ ಕಡೆಗಣ್ಣಿನ ಕುಡಿ ನೋಟವನ್ನು ಬೀರಿ ಮರಳುಗೊಳಿಸಿಯೇ ತರೆಯುತ್ತೇನಂತೆ. ಹಾಗಾಗಿ ಇನ್ನು ತಡ ಮಾಡುವುದಿಲ್ಲ, ಏರಿಕೊಳ್ಳುತ್ತೇನೆ ಉಯ್ಯಾಲೆಯನ್ನು.
ತನ್ನ ಭಜನೆಯ ಮೂಲಕ ಮೆಚ್ಚಿಸಿ ಮನೋವೇಗದಲ್ಲಿ ಸಂಚರಿಸುವಂತಹ ವರವನ್ನ ಪಡೆದುಕೊಂಡವರು. ಹೌದು ಅಮ್ಮ, ಮತ್ತೆ ನಾವು ಪಡೆದದ್ದೇನು? ಗದಾದಂಡ. ಅಮ್ಮ, ಮತ್ತೆ ಉಳಿದದ್ದು ಸ್ವರ್ಗಲೋಕ. ಸ್ವರ್ಗಲೋಕಕ್ಕೆ ನಾಳಿರಬೇಕೆಂದು ಹೋದೆವು. ಅಷ್ಟು ಹೊತ್ತಿಗೆ ಸುಮ್ಮನೆಂಬ ಧಾರವ ಸ್ವರ್ಗಲೋಕವನ್ನು ಆಳುತ್ತಿದ್ದ ಆದರೇನು ಶಬ್ದವಾದರೇನು ಆತನಲ್ಲಿ ಯುದ್ಧವನ್ನ ಮಾಡಿದೆವು. ನಾರದರ ಆಗಮನವಾಯಿತು. ನಾರದರು ನಮ್ಮ ಯುದ್ಧವನ್ನ ನಿಲ್ಲಿಸಿ ಸಂಧಾನವನ್ನ ಮಾಡಿದ್ರು. ಶುಂಭಾನಮ್ಮನ್ನು ಮಂತ್ರಿಯನ್ನು ಆಗಿ ಒಪ್ಪಿದ್ದಾರೆ. ನಾವೀಗ ಹೊರಟದ್ದು ಎಲ್ಲಿಗೆ? ಸಂಚಾರವನ್ನು ಹೊರಟವರು. ಹೌದು, ಮನಸ್ಸಿಗೇನೋ ಬೇಸರ. ಹೌದು ಎನ್ನುವ ದೆಸೆಯಲ್ಲಿ ಬೇಟೆಯಾಡುವುದಕ್ಕೆಂದು ಆಲೋಚನೆ ಮಾಡುತ್ತಾ ಇದ್ದೇವೆ. ಇನ್ನು
ಎಲರಿಗಟ್ಟುದ ತನು ನಿಲ್ಲುತ್ತದೆ ಹೊಟ್ಟೆ ತುಂಬಿತು ಅಲ್ವಾ ಯಾಕಮ್ಮ ಅಣ್ಣ ಏನು ಬೇಟೆ ಏನು ಬೇಟೆ ಹೌದು ಭರ್ಜರಿಯಾದಂತಹ ಭರ್ಜರಿ ಬೇಟೆ ಇವತ್ತು ಯಾಕಮ್ಮ ಅಣ್ಣ ನನ್ನನ್ನು ಬಿಟ್ಟು ದೂರ ಹೋದ ನೀನು ನಾನು ಹೇಗೆ ಬೇಟೆ ಆಡಿದೆಯೋ ಓಹೋ ಅಣ್ಣ ಏನಣ್ಣ ಹೀಗೆ ಹೋದೆ ಜಿಂಕೆ ಸಿಕ್ಕಿತು ಜಿಂಕೆಯನ್ನ ಹಿಡಿದು ಕಳಿಸಿದೆ ಅಷ್ಟೇ ಆಗ ಯಾವಾಯ್ತು ಮಾಂಸ ಬೇರೆ ಬೇರೆ ಎಷ್ಟು ಸುಂದರ ಇತ್ತು ಗೊತ್ತುಂಟಾ ಹೌದಾ ಮಾಂಸವನ್ನು ತಿಂದೆ ಮತ್ತೆ ರಕ್ತವನ್ನ ಓಹೋ ಓಹೋ ಹೊಟ್ಟೆ ತುಂಬಿಟಲ್ಲ ನನ್ನ ಬೇಟೆಗೆ ಆಡ್ತೀಯಾ ಯಾಕಮ್ಮ ನಾನು ಸಾಗುತ್ತಾಯ್ತು ಅಂತ ಮತ ಗಜ ಹೌದಾ ನಮಾದಂತಾನೆ ಓಹೋ ಅದರ ಬಾಲವನ್ನ ಹಿಡಿದೆ ಆಹಾ ಅದು ಸಾಧ್ಯ ಆಗ್ಲಿಕ್ಕಿಲ್ಲ ನಾವು ಇಷ್ಟು ಸಂಪೂರ್ಣ ಮತ್ತೆ ಎಂತ ಮಾಡಿ ಒಂದೆಲ್ಲ ಹಿಡಿದ ಒಂದು ಇನ್ನೊಂದು ಕಟ್ಟು ಅಷ್ಟೇ ನೀನು ಹೇಳಿದೆಯಲ್ಲ ಏನು ಚರ್ಮ ಬೇರೆ ರಕ್ತ ಬೇರೆ ಮಾಂಸ ಬೇರೆ ಎಲುಬ ಅಣ್ಣ ನಾನು ಮೊದಲು ಮಾಡಿದ್ದಾನಂತ ಏನು ಎಲುಬು ಎಷ್ಟು ಸಮಯ ಆಗಿತ್ತು ಎಲುಬು ಕಡಿಯದೆ ಕಡಿದೆ ಬಿಟ್ಟೆ ಮತ್ತೆ ಸ್ವಲ್ಪ ಹಸಿವಾಯಿತು ಏನ್ ಮಾಡಿದಿ ಮಾಂಸ ñಮ 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 ಮೆತ್ತೆ ಮತ್ತೆ ಸ್ವಲ್ಪ ಬಾಯಾರಿಕೆ ಆಗುವುದಿಲ್ವ ಆಗ್ತದೆ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ರಕ್ತ ಏನು ಮಾಡಿ ಒಂದೇ ಬಟ್ಟೆಗೆ ಹೊಟ್ಟೆ ತುಂಬಿದಲ್ಲ ರಕ್ತ ಉಳಿದಿದೆ ಅಲ್ಲಲ್ಲಿ ಚರ್ಮದ ಮುತ್ತೆ ಓಹೋ ಇಡುವುದಾ ಏನು ಮಾಡಿ ಸ್ವಲ್ಪ ಜಾಗ ಉಂಟು ಆ ಚರ್ಮವನ್ನು ಮುದ್ದೆ ಮಾಡಿ ನುಂಗಿಯ ಬಿಟ್ಟೆ ಸಂತೋಷ ಅಷ್ಟಾಗುವಾಗ ನಿನ್ನ ನೆನಪು ಆಯ್ತು ಪ್ರೀತಿಯಾದ ಮಾಡುವ ನೀನು ಆನೆಯ ಬಾಲ ನಿನಗೆ ಇದು ನಂಗ ಅಲ್ಲ ನಾನು ಅದನ್ನ ನಿಮಗೆ ತಿನ್ಬೋದಿತ್ತಲ್ಲ ಅಲ್ಲ ನನಗೆ ಹಾಲು ನಂಗೆ ಕೊಟ್ರೆ ತಮ್ಮ ನನಗೆ ಅಷ್ಟಾದರೂ ನಿನ್ನ ನೆನಪುಂಟಲ್ಲ ನೀನು ನನಗೆ ಏನು ತರಲಿಲ್ಲಲ್ಲ ಬಿಡು ಈಗ ಒಂದು ಉಪಕಾರ ಮಾಡಬೇಕು ಏನು ನನ್ನ ನಾನು ಬೇಸು ಬೇಸು ಗಾಳಿ ಅಣ್ಣ ನೀನು ನನಗೆ ಅಣ್ಣ ಅಲ್ಲವಾ ನಾನು ಅಣ್ಣ ಅಣ್ಣನಾದವನು ಅಮ್ಮನಿಗೆ ಸಹಾಯವನ್ನ ಮಾಡ್ಬೇಕು ಆಗ ನಾನು ಹೇಳ್ತೇನೆ ಕೇಳು ಯಾರು ಹಾಗಾದ್ರೆ ನಿನಗೂ ಆಯಾಸ ಆಗಿದೆ ಮತ್ತೆ ಬೇಡ ಇಬ್ಬರು ಬರಲಿದ್ದೇವೆ ಇಬ್ಬರಿಗಾಗಿ ಗಾಳಿ ಬೀಸುವ ತಪ್ಪೈತಾನಲ್ಲ ಕಾಣುತ್ತಾ ಇರುವಂತಹ ಎತ್ತರದ ಪ್ರದೇಶ ಯಾರು ಬಿಡುವುದು ಬೀಸಲಿ ಮಾರುತ ಯಾರು ಬಿಡುವುದು ತಳುವದ ಸಮಯದಲ್ಲಿ ಕೇಳಿಸಿ ನನಗೆ ಕುಳಿ ದೇವಿ ಪಾಡುತ್ತಿಯ ಗಾಯ. 啊
ಕುಳಿತುದೇ ಪಾಡುತ್ತಿರೋ ವಿನಯ ಈ ತರ
ಬ್ರಹ್ಮದ ರಾಣಿ ಜಗವಾಣಿ ಬನ್ನಗವೇಣಿ ಆವಾಣಿ ಇಲ್ಲಿ ಬಂದಿದ್ದಾಳೆ. ಯಾಕೆ ಚಂಡಮುಂಡರಿಗೆ ಆಯಾಸ ಆಗಿದೆ, ಪರಿಹರಿಸಬೇಕು, ಸ್ವಲ್ಪ ಮನೋರಂಜನೆಯನ್ನು ಕೊಡುವ ಎಂಬ ಹಾಗೆ. ಅವಳಲ್ಲ ತಮ್ಮ ಇದು? ಅಣ್ಣ, ಇದು ಅವಳಲ್ಲ, ಮತ್ತೆ ಇದು ಅವನು. ಯಾರು? ಅಣ್ಣ, ಅವಳಲ್ಲ ಅವನು. ಅವನು ಯಾರದು? ಗೊತ್ತಾಗ್ಲಿಲ್ಲ. ಇಲ್ಲ ತುಂಬುರು ನಾರದ ಎಂಬರಿತು ಸಂಭ್ರಮದ
ನಾರದ ಇವರಿರುವರು ಯಾರಾದರೂ ಒಬ್ಬರು ನಮ್ಮನ್ನು ಸಂತೋಷಪಡಿಸುವುದಕ್ಕಾಗಿ ಗಾಯನವನ್ನ ಹಾಡುತ್ತಾ ಇದ್ದಾರೆ ಅಣ್ಣ. ದೇವಲೋಕದಿಂದ ಬರುವುದಕ್ಕೆ ಸಾಧ್ಯ ಉಂಟೆ? ಬರಬಹುದು. ಇಲ್ಲವೋ? ಮತ್ತೆ ಮತ್ತೆ ಯಾರು? ಯಾರು? ಲೋಕವನ್ನು ಸಂಚರಿಸಬೇಕಾದವ ಇಷ್ಟು ಹೊತ್ತು ಎಲ್ಲಿ ಗಾಯನ ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾರು ಯಾರು ತಮ್ಮ? ಯಾರನ್ನ? ಯಾರೋ ಯಾರು ಯಾರೋ ಏನು ಮಾಡುವುದು? ಪ್ರಶ್ನೆ ಉತ್ತರ ಇಲ್ಲ. ಹೌದು. ಹಾಗಾದರೆ ನಾನೀನೆ ಏನು ಹೇಗೂ ಗಾಯನ ಕೇಳುತ್ತಾ ಇದೆ. ಅದರ ಜಾಡನ್ನೇ ಹಿಡಿದು ಮುಂದೆ ಹೋಗೋಣವೇ? ಸ್ವರ ಹಿಡಿದು ನಡೆದರಲು ಪರಿಮಳವು ನಾಸಿಕೆಗೆ ಅಡರಲು ಪರಿಮಳವು ನಾಸಿಕೆಗೆ ಅಡರಲು
ಅವಳನ್ನು ನೋಡಿ ಮರೆತು ಹೋಯ್ತಲ್ಲ. ನಾನು ಚಂದ ತಮ್ಮ, ಏನು ಚಂದ, ಚೆಲುವಿಗೆ ಚೈತನ್ಯವೋ, ಪರಿಮಳದ ಪುತ್ತಳೆಯೋ, ಸುರವನದ ಸೌರಭಾಯಿಕೆ, ಮಂದಗಮನೆಯ ಮಂದಹಾಸದ ನಾಸಮ, ಕುಂದರದನೆಯ ಕುಂದದಮಯದ ಸೌಂದರ್ಯದಂದಮಂ, ವಕ್ರ ಕುಂತಳೆಯ ವಕ್ರಾವಲೋಕನದ ಭಾವದ ಬಗೆಯಂ, ಚಂದನ ಸುಗಂಧಿನಿಯ ಚಂದ್ರಾಸ್ಯದ ಸಕಮಂ, ಬಂಧುಗೆ ನುಟಿಯಳ ಬಂಧುರದ ಸಿಂಗರವದೇನೆಂದು ಬಣ್ಣಿಸಲು. ಏನು ಚೆಲುವು, ಏನು ಚೆಲುವು. ಏನು ಒಂದು ವಿಷಯ, ಏನು? ನೀನು ನನ್ನ ತಮ್ಮ, ಹೌದು, ನಾನು ಅಣ್ಣ. ನಿನಗೊಂದು ಜವಾಬ್ದಾರಿ ಇದೆ. ಏನು? ಅಣ್ಣನಾದ ನನಗೆ ಒಂದು ಮದುವೆ ಮಾಡಿಸುವ. ಮದುವೆ ಅಲ್ಲ, ಹೋಗ. ಎಲ್ಲಿಗೆ? ಮದುವೆ ಮಾಡಿಸ್ತೇನೆ. ಏತಮ್ಮ ಅಣ್ಣ, ಹಾಗೆಲ್ಲ ಬೇಡ. ಮತ್ತೆ ನನಗೆ ಹೆಣ್ಣು ನೋಡಿದ್ಯಾ? ಸಿಕ್ಕಿದ್ದಾಳೆ. ಯಾರು? ನೋಡ್ತೀಯ ನೀನು? ಅಲ್ಲಿ ಓ ಅಲ್ಲಿ ಹೇಗೆ ಆದೀತು ನಿನಗೆ? ಅಣ್ಣ, ನೀನು ಅಣ್ಣ ಅಲ್ವಾ? ತಮ್ಮನಿಗೊಂದು ಉಪಕಾರವನ್ನು ಮಾಡಲೇಬೇಕು ನೀನು. ಏನು ತಮ್ಮ? ಅವಳನ್ನು ನನಗೆ ಮದುವೆ ಮಾಡಿಸಿಕೊಡು. ಅಣ್ಣ, ಅಣ್ಣನ ಮದುವೆ ನಾನು ಮೊದಲು ಮದುವೆ ಆಗಬೇಕು. ಮತ್ತೆ ನೀನು? ಯಾರು ಹೇಳಿ? ಮೊದಲು ತಮ್ಮ ಮದುವೆ ಆಗುದು. ನಾನು ಅಷ್ಟು ಚಂದ ಇದ್ದಾಳೆ. ಯಾತಮ್ಮ? ನಾನು ನೀನು, ನಾನು ನೀನು, ಮತ್ತೆ ನಾನು ನಾನು ನಾವು ಯಾರು ತಮ್ಮ? ನಾವು ಅಖಂಡ ಬ್ರಹ್ಮಚಾರಿಗಳು. ಹೌದು, ಈ ಕುರಿತು ಆಲೋಚಿಸಿದ್ದಾರೆ. ನಮ್ಮ ಥಾನ ಹೌದು. ಬೇಡ ಬೇಡ ಬೇಡ, ಆದರೆ ಇವನನ್ನು ಹೀಗೆ ಬಿಡುವುದು ಇಲ್ಲ. ನಮ್ಮಣ್ಣ ಶುಂಭನಿಗೆ ತಕ್ಕವಳು ಇವಳು. ಹೌದು, ಸರಿ, ಅವನಿಗೆ ತಕ್ಕವಳು ಕಾರಣ. ನಿಮ್ಮ ಆಳ್ವಿಕೆ ಹೇಗಿದೆ ಎನ್ನುವುದನ್ನು ನೋಡುವುದಕ್ಕಾಗಿ
ಜನರ ಪ್ರತಿಕ್ರಿಯೆ ಏನು ಎನ್ನುವುದನ್ನು ಅರಿಯುವುದಕ್ಕಾಗಿ ಧರಣಿಯಲ್ಲ ಸಂಚರಿಸಿ ಶೋಧಿಸಿದೆವನ್ನು ಯಾವುದೇ ಆಡಿದವರು ಇನ್ನೊಂದು ಕೊಂಡಾಡುವವರೇ ಅಲ್ಲಿ ಹೋಗುವಾಗ ಒಂದು ಸ್ವರ ಕೇಳಿದನ್ನ ಬೇಟೆಗೆಂದು ಕಾನೂನಕ್ಕೆ ಹೋದವರು ನಾವು ಆಯಾಸ ಪರಿಹಾರಕ್ಕೆಂದು ಸಂದರ್ಭದಲ್ಲಿ ಸ್ವರವನ್ನು ಕೇಳಿತು ಸ್ವರವನ್ನು ಹಿಂಬಾಲಿಸಿಕೊಂಡು ಹೋದೆವು ಅಲ್ಲಿಯವರವಳು ಗಾಯನವನ್ನು ಹಾಡುತ್ತಿದ್ದಳು ತರುಣಿ ಅವಳು ನಿನಗೆ ತಕ್ಕವಳು ನೀನೇ ಅವಳನ್ನು ವರಿಸಬೇಕು ಎನ್ನುವುದನ್ನು ತಿಳಿಸುವುದಕ್ಕೆ ಬಂದಿದ್ದೇವೆ ಚಂಡಮುಂಡರೇ, ನಿಮ್ಮ ಮಾತುಗಳನ್ನು ಕೇಳಂತ ನಾನು ಬಹಳಷ್ಟು ಪ್ರಭಾವಿತನಾಗಿದ್ದೇನೆ. ಕದಂಬವನದಲ್ಲಿರುವಂತಹ ತರುಣಿಯನ್ನು ನನ್ನವಳನ್ನಾಗಿಸಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದೇನೆ. ಆ ಬಗ್ಗೆ ಮುಂದಿನ ವಿಚಾರವನ್ನು ನಾನು ನೋಡಿಕೊಳ್ಳುತ್ತೇನೆ. ನೀವು ಒಳಗಿದ್ದೀರಿ. ಶುಭವಾಗಲಿ. ಚಂಡಮುಂಡರ ಮಾತುಗಳನ್ನು ಕೇಳಿದಂತಹ ನಾನು ಯಾಕೋ ಏನೋ ಕದಂಬವನದಲ್ಲಿರುವಂತಹ ಆ ತರುಣಿಯ ಕಡೆಗೆ ಆಕರ್ಷಿತನಾಗಿದ್ದೇನೆ. ಅವಳನ್ನೇ ನನ್ನ ಪಟ್ಟದ ರಸೆಯನ್ನು ಮಾಡಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದೇನೆ. ಹಾಗಾದರೆ ಕದಂಬವನಕ್ಕೆ ಈಗಲೇ ತೆರಳಿ ಆ ತರುಣಿಯನ್ನು ಬಲಾತ್ಕಾರವಾಗಿ ಎಳೆದು ತಂದು ವಿವಾಹವಾಗುವುದೇ? ತರುಣಿಯೋರ್ವಳನ್ನು ಸೆಳೆದು ಬಲಾತ್ಕಾರವಾಗಿ ವಿವಾಹವಾದರೆ ಅದಕ್ಕೆ ರಾಕ್ಷಸೀ ವಿವಾಹ ಅಂತ ಹೇಳುತ್ತಾರೆ. ಇದಕ್ಕೆ ಶಾಸ್ತ್ರದ ಸಮ್ಮತವೂ ಇದೆ. ಹಾಗಾದರೆ ಹೀಗೆ ಮಾಡೋದೇ? ಸುಮ್ಮನ ಯೋಗ್ಯತೆಗೆ ತಕ್ಕುದಾದಂತಹ ಮಾರ್ಗವಲ್ಲವಿದು. ಹಾಗಾದರೆ ಮತ್ತೇನು ಮಾಡೋಣ? ಸ್ವಲ್ಪ ಆಲೋಚಿಸುತ್ತೇನಂತೆ. ಸಮಾಧಾನ ಭೇದ ದಂಡ ಎಂಬ ರಾಜನೀತಿಯ ಚತುರೋಕ್ತಿಗಳಲ್ಲಿ ಸಾಮವೇ ಶ್ರೇಷ್ಠವಾದದ್ದು. ಆದ್ದರಿಂದ ಸಾಮ ಮಾರ್ಗವನ್ನೇ ಮುಂದುವರಿಯುತ್ತೇನಂತೆ. ಇದಕ್ಕೆ ತಕ್ಕುದಾದಂತಹ ವ್ಯಕ್ತಿಯೋರ್ವ ಇದ್ದಾನಲ್ಲ, ಯಾರಲ್ಲಿ ಸುಗ್ರೀವ ಇದ್ದವರೆಗೆ ಇದ್ದವ. ಸುಗ್ರೀವನ ಪ್ರಣಾಮಗಳು. ಜಯವಾಗಲಿ ಸುಗ್ರೀವ. ಕೆಳಗೆ ಸುಗ್ರೀವ ಅಯ್ಯ ಸುಗ್ರೀವ, ಇವತ್ತಿನ ದಿನ ವಿಶೇಷವಾದ ವಾರ್ತೆಯೊಂದನ್ನು ಕೇಳಿದೆ. ಏನೆಂಬುದು? ಕದಂಬವನಕ್ಕೆ ಬೇಟೆಗೆಂದು ಹೋದಂತಹ ಚಂಡಮುಂಡರು ಅಲ್ಲಿರುವ ತರುಣಿಯ ಇರುವಿಕೆಯನ್ನು ವರ್ಣಿಸಿದರು. ಅವಳ ರೂಪ ಲಾವಣ್ಯವನ್ನು ಕೇಳಿದಂತಹ ನಾನು ಅವಳನ್ನೇ ಪಟ್ಟದ ರಾಣಿಯನ್ನಾಗಿಸಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದೇನೆ. ಆದ್ದರಿಂದ ಅಯ್ಯ ಸುಗ್ರೀವ, ನಿನ್ನಿಂದ ಒಂದು ಮಹತ್ತರವಾದಂತಹ ಕಾರ್ಯವಾಗಬೇಕಾಗಿದೆ. ಅಯ್ಯ, ಈಗಿಂದ ಈಗಲೇ ಕದಂಬವನಕ್ಕೆ ತೆರಳಿ ಆ ತರುಣಿಯನ್ನು ಮಾತನಾಡಿಸಬೇಕು. ಅವಳಲ್ಲಿ ಈ ಶುಂಭನ ವಿಚಾರವನ್ನು ತಿಳಿಸಬೇಕು. ಶುಂಭನ ಸ್ಥೈರ್ಯ ಏನೆಂಬುದನ್ನು ಚೆನ್ನಾಗಿ ಮನದಟ್ಟುವಂತೆ ಅವಳಿಗೆ ವರ್ಣಿಸಿ ಅವಳ ಮನವನ್ನು ಒಲಿಸಿ ಇಲ್ಲಿಗೆ ಕರೆಕೊಂಡು ಬರಬೇಕು. ತಡ ಮಾಡಬೇಡ. ನಿನಗೆ ಜಯವಾಗಲಿ.
ಹಂಬಲಿಸಿದೆವು ಶಿವ ಶಿವ ಹಂಬಲಿಸಿದೆವು ಶಿವ ಸ್ಮರಣ ಸಿಲುಬುತ್ತಲೇ ನಮ್ಮಯ ಶುಭ ಕೆಟ್ಟನು ನಮ್ಮಯ ಶುಭ ಕೆಟ್ಟನು ತಿಳಿದು ನೋಡ ಹೀಗೆ ಮಾನಿಯೇ ಶುಂಭರ ಆಜ್ಞೆಯನ್ನು ಪಡೆದು ಕದಂಬ ಕಾಂತಾರವನ್ನು ಪ್ರವೇಶಿಸಿದವನು ನಾನು. ಏನಾಶ್ಚರ್ಯವಿದು, ಅದೆಷ್ಟೋ ಸಮಯಗಳಿಂದ ನಾವು ಈ ಕದಂಬ ಕಾಂತಾರವನ್ನು ನೋಡಿದವರು. ಆದರೆ ಎಂದಿನಂತಲ್ಲ ಈ ಕದಂಬ ಕಾಂತಾರ. ಎಂದಿನಂತೆ ಅರಳುವ ಪುಷ್ಪಗಳು ಇಲ್ಲಿ ಈ ಕದಂಬ ಕಾಂತಾರದಲ್ಲಿ ಅರಳುವುದಿಲ್ಲ. ಕೆಂಪು ಬಣ್ಣದ ಹೂವುಗಳು ಮಾತ್ರ ಇಲ್ಲಿ ಅರಳುವುದು. ಆದರೆ ಇಂದು ನೋಡುತ್ತೇನೆ, ಮಂದಾರ ಪುಷ್ಪಗಳು ಈ ಕದಂಬವನದಲ್ಲಿ ಅರಳಿವೆ. ಯಾಕಾಗಿ ಎಂದು ತಿಳಿದು ನೋಡಿದರೆ ಅಯ್ಯೋ ಅಯ್ಯೋ ಅಯ್ಯೋ, ಶಿವ 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 ಶಿವ, ಏನಾಶ್ಚರ್ಯವಿದು ಏನಾಶ್ಚರ್ಯವಿದು. ಅಂಬರದಿಂದ ಧರೆಗಿಳಿದು ಬಂದ ಚಿನ್ನದ ಉಯ್ಯಾಲೆಯಲ್ಲಿ ತರುಣಿಯವರು ಕುಳಿತು ಗಾನವನ್ನ ಪಾಡುತ್ತಾ ಇದ್ದಾಳೆ. ಯಾರೀಕೆ ಏನೀಕೆ ಎಲ್ಲವನ್ನು ಕೂಲಂಕಿಸಿ ಆಲೋಚಿಸಿದಾಗ ಈಕೆ ಸಾಮಾನ್ಯರಲ್ಲ. ಸರಿ ಸರಿ, ನಮ್ಮ ದಾನವೇಂದ್ರ ಈಕೆಯನ್ನು ಕಂಡು ಈಕೆಯನ್ನು ಕೇಳಿ ಯಾಕೆ ಮರುಳಾದನು? ಇಲ್ಲಿಯ ವಿಚಿತ್ರವನ್ನು ನೋಡಿದರೆ ನೋಡಿ, ಇಲ್ಲಿ ಯಾವಾಗಲೂ ಪಕ್ಷಿ ಪ್ರಾಣಿಗಳು ಒಂದಕ್ಕೊಂದು ವೈರುಧ್ಯದಿಂದ ಇರುವಂತಹ ಖಗ ಮೃಗಗಳು ಇಂದು ಪರಸ್ಪರ ಸ್ನೇಹದಿಂದ ಆಕೆಯ ಹತ್ರ ಆಚೆ ಈಚೆ ನಡೆದಾಡುತ್ತಾ ಇವೆ. ಇವೆಲ್ಲವನ್ನು ಕಂಡಾಗ ಇಲ್ಲಿ ಏನೋ ಒಂದು ನಡೆದಿದೆ. ಇದೆಲ್ಲವೂ ನಮ್ಮ ಶುಂಭನ ಅಂತ್ಯಕ್ಕಾಗಿಯೇ. ಅಯ್ಯೋ, 3 ಲೋಕವನ್ನು ಜಯಿಸಿದಂತಹ ನಮ್ಮ ಶುಂಭ ದಾನವ ಈ ಹೊತ್ತು ಕೇವಲ ಒಂದು ಹೆಣ್ಣಿಗಾಗಿ ಈ ರೀತಿ ವರ್ತಿಸಿದ ಎಂದಾದರೆ ಏನೋ ಒಂದು ಸತ್ಯ ಇದರಲ್ಲಿ ಅಡಗಿದೆ. ತಡಮಾಡುವುದಲ್ಲ, ಈಕೆಯನ್ನೇ ಪಾಠಾಡಬೇಕು. ಬೇಕು ಬೇಕು ಎಂದು ಕೇಳಿದರೆ ಈಕೆ ಸಿಕ್ಕುವಳೇ. ಅಯ್ಯೋ, ನಮ್ಮಯ ಒಡೆಯನಿಗೆ ಸಿಕ್ಕಿದರೂ ದಕ್ಕುವಳೆ. ತನ್ನಯ ಕುಕ್ಷಿಯೊಳಗಿನಿಂದ ನಿತ್ಯದಿಯದಿ ಫಲವಿಲ್ಲ ಮಾತೆ ತ್ರಿಜನರು ತನ್ನಯ ಕುಕ್ಷಿಯೊಳಗಿನಿಂದ ನಿತ್ಯದಿಯದಿ ಫಲವಿಲ್ಲ ಮಾತೆ ಮಕ್ಕಳ ಮಕ್ಕಳೇ ಆಟಿಕೆಯಾಯಿತು. ಮಕ್ಕಳ ನಮ್ಮದು ಅಳಿಗೆ ರಕಬ ಅಳಿಗೆ ನಿಗಮೋ ಒಡೆಯ ನಮಗೆ ಮಾಧ್ಯಮ ಒಡೆಯ ನಮಗೆ ಮಾಧ್ಯಮರ ಏನಾಶ್ಚರ್ಯವಿದು, ಬೇಕು ಬೇಕು ಎಂದರೆ ಈಕೆ ಸಿಕ್ಕುವಳು. ಇಲ್ಲ ಇಲ್ಲ, ಒಂದು ವೇಳೆ ಸಿಕ್ಕಿದಳು ಎಂದಾದರೆ ದಕ್ಕುವಳೆ. ಇಲ್ಲವೇ ಇಲ್ಲ. 3 ಲೋಕವನ್ನು ತನ್ನ ಅಂಕೆಯಲ್ಲಿ ಇಟ್ಟುಕೊಂಡು ಎಲ್ಲರನ್ನೂ ಇವಳು ಆಳ್ವಿಕೆಯಲ್ಲಿ ನಡೆಸುತ್ತಿರುವಂತಹ ಈ ಮಾನಿನಿ ನಮಗೆ ಸಿಕ್ಕುತ್ತಾಳೆ ಎಂದಾದರೆ ಅದು ನಮ್ಮ ಮರುಳುತನ, ಅದು ನಮ್ಮ ಶುಂಭನ ಮಕ್ಕಳಾಟಿಕೆಯಾಗಿ ಹೋಯಿತು. ಏನು ಮಾಡಲಿ? ಇಲ್ಲ ಇಲ್ಲ, ಶುಂಭನ ಆಜ್ಞೆಯಿಂದ ಪಡೆದು ಬಂದವನು ನಾನು. ನಡಮಾಡುವುದು ಸರಿಯಲ್ಲ. ಆತನ ಅಣ್ಣದ ಋಣ ನನ್ನಲ್ಲಿದೆ. ಹಾಗಾಗಿ ಆತನು ಹೇಳಿದಂತೆ ಈಕೆಯಲ್ಲಿ ನಾನೇ ಭಿನ್ನವಿಸುತ್ತೇನೆ. ಓ ತಾಯೇ,
ಇನ್ನೊಬ್ಬರನು ಕಾಣುವವರೆಂದು ಸುಗ್ರೀವನ ಬನಾಮಗಳು. ಇದು ಶುಂಭಾಖ್ಯನ ಅಣತಿಯಂತೆ ಇಲ್ಲಿ ಬಂದವನು ನಾನು. ನೀನು ಯಾರು? ನಿನ್ನ ಎಲ್ಲ ಚಾರಿತ್ರ್ಯವನ್ನು ಬಲ್ಲವನು ನಾನು. ಆದರೆ ಏನು ಮಾಡಲು, ನನ್ನ ಒಡೆಯನಾದಂತಹ ಶುಂಭನ ಅನ್ನದ ಋಣ ನನಗಿದೆ. ಹಾಗಾಗಿ ಆತನು ಹೇಳಿದಂತೆ ನಡೆಯಬೇಕಾಗಿದೆ. ಇದು ನೀನು ಈ ಕಾರ್ಯದಲ್ಲಿ ಏಕಾಂಗಿಯಾಗಿ ಇರುವುದು ಸನುಮತವಲ್ಲ. ಹಾಗಾಗಿ ಆತನ ವಾಮಭಾಗವನ್ನು ಅಲಂಕರಿಸಿ ಆತನೊಡನೆ ವಿವಾಹವಾಗಿ ಇದು ನಮ್ಮೊಡನೆ ಇಳಿದು ಬಾ ತಾಯೇ, ಇಳಿದು ಬಾ. ಈಗ ನಡೆದರೆ ಏನಾಗಿ ಹೋಯಿತು? ನನ್ನ ನಗುವಿಗೆ ಸುಗ್ರೀವ ಧರೆಗುರುಳಿ ಬಿದ್ದ. ಈತ ಅಡಿದ ಎಂದಾದರೆ ನನ್ನ ಮಾತನ್ನು ಶುಂಭರಿಗೆ ತಿಳಿಸುವುದಾದರೂ ಯಾರು? ಅದಕ್ಕಾಗಿಯಾದರೂ ಈತ ಬದುಕಬೇಕು. ಹಾಗಾಗಿ ಇವನ ಮೇಲೆ ಕರುಣಾ ದೃಷ್ಟಿಯನ್ನು ಬೀರಿ ಇವನನ್ನು ಎಬ್ಬಿಸುತ್ತೇನಂತೆ. ಹೇಳಯ್ಯ ಸುಗ್ರೀವ, ಹೇಳು. ಉದ್ಧರಿಸು. ಏನಾಗಿ ಹೋಯಿತು? ಒಂದರ ಕ್ಷಣದಲ್ಲಿ ತಾಯಿಯ ನಗು ಬೀರಿದ ಕ್ಷಣ ನಾನೇನಾದೆ? ಇಹಲೋಕವನ್ನು ತ್ಯಜಿಸಿ ಪ್ರೇತಲೋಕವನ್ನು ಸೇರಿದವನು ನಾನು. ನನ್ನ ಹಿರಿಯರಾದಂತಹ ನನ್ನ ಮಾತೃಗಳು, ತಾಯಿಯರು, ತಂದೆಯಂದಿಯರೊಂದಿಗೆ ಮಾತಾಡುತ್ತಾ ಕಾಲ ಕಳೆಯುವುದರೊಂದಿಗೆ ಪುನಃ ನಾನು ಇಹಲೋಕವನ್ನು ಬಂದು ಸೇರಿದ್ದೇನೆ. ಹಾಗಾದರೆ ಇದೆಲ್ಲವೂ ಈ ತಾಯಿಯ ದೇವಿ ಮಹಾತ್ಮೆ. ಹಾಗಾದರೆ ಅಲ್ಲ. ತಾಯಿ ನಗೆಯಾಗಬೇಡ, ತಾಯಿ ನಗೆಯಾಗಬೇಡ. ಇದು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಎಸೆಯಬೇಡ. ನನ್ನ ಒಡೆಯನ ಆಜ್ಞೆಯಂತೆ ಬಂದವನು ನಾನು. ನನ್ನದು ಇದರಲ್ಲಿ ಯಾವ ಪಾತ್ರವೂ ಇಲ್ಲ. ಇದು ನನ್ನ ಒಡೆಯನ ಆಜ್ಞೆಯಂತೆ ಒಡೆಯನ ದೂತನಾಗಿ ಬಂದವನು ನಾನು. ಇಂದು ದೇವಿ ದೂತನಾಗಿ ನನ್ನನ್ನು ಕಳಿಸಬೇಕು ತಾಯಿ, ಕಳುಹಿಸಬೇಕು. ತಾಯಿ ಹೆದರಬೇಡ. ನಿನ್ನ ಮನವೇನು ಎಂಬುದು ನನಗೆ ಅರ್ಥವಾಗಿದೆ. ನಿನ್ನೊಡೆಯ ಶುಂಭನಿಗೆ ನನ್ನ ಮಾತುಗಳನ್ನು ಹೇಳು. ಶುಂಭನಾಗಲಿ ನಿಶುಂಭನಾಗಲಿ ಸಾಕ್ಷಾತ್ ಶಂಭುವೇ ಬಂದರು ಸರಿ. ಕತ್ತಿ ಕಾಳಗದಲ್ಲಿ ಯಾರು ನನ್ನನ್ನು ಸೋಲಿಸುತ್ತಾರೋ ಅವರನ್ನೇ ನಾನು ವರಿಸುತ್ತೇನೆ. ಹೋಗು, ನನ್ನ ಮಾತುಗಳನ್ನು ನಿನ್ನೊಡೆಯನಿಗೆ ತಿಳಿಸು. Look,
ದಶಂ ದಶಗುಣಂ ಎನ್ನುವಂತೆ ದಂಡ ಪ್ರಯೋಗವೇ ನಡೆಯಲಿ. ಎಲ್ಲಿ ಸೇನಾಧಿಪತಿ ಧೂಮ್ರಾಕ್ಷ ಓಡಾಡಿ ಬಂದಿದ್ದೇನೆ. ಏನಾಯಿತು ಪ್ರಭು? ಧೂಮ್ರಾಕ್ಷ ಇಲ್ಲಿಯ ಹತ್ತಿರದ ಕದಂಬವನದಲ್ಲಿ ಕೌಶಿಕ ಎಂಬಂತಹ ಸೊಕ್ಕಿನ ಹೆಣ್ಣಿರೋಳು ಒಳ ತುರುವಿಗೆ ಕೈ ಎತ್ತಿ ದರದರನೆ ಎಳೆದು ಮಾಡಿ ಜಯವಾಗಲಿ. ನಮ್ಮಲ್ಲಿ ಯುದ್ಧವನ್ನು ಬಯಸಿದ ಹೆಣ್ಣಾದ ನಿನಗಿದು ಭೂಷಣವಲ್ಲ. ಈ ಧೂಮ್ರಾಕ್ಷ ತಂದಿರುವ ರಥವನ್ನೇರಿ ನನ್ನೊಂದಿಗೆ ಬಾ. ಬರುವುದಿಲ್ಲವೇ?
ಇಲ್ಲ. ಅದಕ್ಕಾಗಿ ಮಹಾಕಾಳಿಯಾಗುತ್ತೇನೆ. ಮನೆಯಲ್ಲಿ ಧರ್ಮವನ್ನು ರಕ್ಷಿಸುತ್ತಾ ನೆಲೆಯಾಗಿರುತ್ತಾಯಿ.
ಓಹೋ, ಅವಳ ರೂಪ ಲಾವಣ್ಯವನ್ನು ವರ್ಣಿಸಿದಂಥ ಅವರು ನನಗೆ ಕಗ್ಗುದಾದ ಪಟ್ಟದ ರಾಣಿ ಎಂಬ ವಿಚಾರವನ್ನು ತಿಳಿಸಿದರು. ಅವರ ಮಾತನ್ನು ಕೇಳಿ ಪ್ರಭಾವಿತನಾದ ನಾನು ಅವಳನ್ನೇ ನನ್ನವಳನ್ನಾಗಿ ಮಾಡಿಸಬೇಕೆಂಬ ನಿರ್ಧಾರಕ್ಕೆ ಬಂದೆ. ಸರಿ, ಮೊದಲು ಸಾಮ ಮಾರ್ಗದಲ್ಲಿ ನಡೆದುಕೊಂಡು ಸುಗ್ರೀವನನ್ನು ಅವಳ ಮನಸ್ಸು ಅಲಿಸಲಿಕ್ಕೆ ಅಂತ ಸಂಧಾನಕ್ಕೆ ಕಳುಹಿಸಿದ. ಪರಿಣಾಮ ಏನಾಯಿತು ಪ್ರಭು? ಸಂಧಾನ ಮಾತನ್ನೇ ತದನಂತರ ಆಮೇಲೆ ತೀರ್ಮಾನ ರಣರಂಗವೇ ಸರಿ ಎಂಬಂತೆ ನಿರ್ಧರಿಸಿ ಸೇನಾಧಿಪತಿಯಾದ ಧೂಮ್ರಾಕ್ಷನನ್ನು ಕಳಿಸಿ. ಏನಾಯಿತು ಪ್ರಭು? ಧೂಮ್ರಾಕ್ಷನನ್ನು ನೋಟ ಮಾತ್ರದಿಂದಲೇ ಮುಂದೆ ಚಂಡಮುಂಡರನ್ನು ಕಳುಹಿಸಿದೆ. ರಣದ ವರ್ತಮಾನ ಚಂಡಮುಂಡರ ಶಿರವನ್ನೇ ಕೊಂಡಾಡಿದರಂತೆ. ನಿಮ್ಮ ನಿರ್ಧಾರ? ಈಗ ನಾನೇ ಯುದ್ಧಕ್ಕೆ ತೆರಳಿದ್ದೇನೆ, ಹೋಗ್ತೇನೆ. ಅನುಭವನಾಗಿ ಸಂಬಂಧದಲ್ಲಿ ನಿಮ್ಮಾಳಿಯನಾಗಿ ಒಂದು ಮಾತನ್ನು ಹೇಳಲಿ. ಹೇಳು ರಕ್ತಬೀಜನ ಪ್ರಣಾಮಗಳು. ಎದ್ದೇಳು ಮಗನೇ. ಪ್ರಭು, ದೈತ್ಯಕುಲಕ್ಕೆ ಆಧಾರಪ್ರಾಯನಾಗಿ 14 ಲೋಕದ ಪ್ರಭುತ್ವವನ್ನು ಸಂಪಾದಿಸಿ ಧನುಜರಿಗೆಲ್ಲ ನೆಲೆಯನ್ನು ಕಲ್ಪಿಸಿಕೊಟ್ಟ ಮಹಾನ್ ವ್ಯಕ್ತಿ ನೀನು. ಮಹಿಷನ ಕಾಲಕ್ಕೆ ಶೋಣಿತಾಪುರ ವಿಜೃಂಭಿಸಿದ ಮೇಲೆ ಹೇಳ ಹೆಸರಿಲ್ಲದೆ ಹೋಗಿತ್ತು ನಮ್ಮ ದೈತ್ಯ ಪರಿವಾರ. ಆ ಕಾಲಕ್ಕೆ ಧನುದೇವಿಯ ಗರ್ಭಾಂಬುದಿಯನ್ನು ಪಾವನಗೊಳಿಸುವುದಕ್ಕೋ ಎಂಬಂತೆ ಹುಟ್ಟಿಕೊಂಡವನು ನೀನು. ರಾಕ್ಷಸರ ವಿದಯಕ್ಕೆ ಕಾರಣ ಆಗುವ ಹಾಗೆ ಧನುದೇವಿ ನಿನ್ನನ್ನು ಬೆಳೆಸಿದಳು. ನೀನೂ ಹಾಗೆಯೇ ಬೆಳೆದೆ. ಸಾಧನೆಯಿಂದ ಅಲ್ಪಾತ್ಮನು ಮಹಾತ್ಮನಾಗುತ್ತಾನೆ ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟೆ. ಸರಿ, ದೇವತೆಗಳ ಪಂಕ್ತಿಯಲ್ಲಿ ಕುಳಿತು ಹವಿರ್ಭೋಜನವನ್ನು ಮಾಡಿದೆ. ಅಷ್ಟು ಮಾತ್ರವಲ್ಲ ಪ್ರಭು, ಜೀವನಾನುಭವದ ಮಹಾಶರದಿಯ ಒಳಗೆ ಇಳಿದು ಅದರ ಅಲೆಗಳನ್ನು ಪ್ರತಿಭಟನಾ ಶಕ್ತಿಯನ್ನು ವಿರೋಧಿಸಿ ಕೈಯ ಕಸುವೇನು, ಈ ಶಕ್ತಿಯ ಸಂಪನ್ನತೆ ಏನು ಎನ್ನುವುದನ್ನು ಲೋಕಕ್ಕೆ ತೋರಿಸಿಕೊಟ್ಟವನು ನೀನು. ಆ ಕಾರಣದಿಂದಲೇ ಶುಂಭನಾಕೋ ದೇವ ಎನ್ನುವ ನೆಗಲ್ಟಿಗೆ ಪಾತ್ರನಾದವನು ನೀನು. ಇಂತಹ ಮಹಾನ್ ವಿಕ್ರಮಿಯಾದ ನೀನು ಈ ಸಣ್ಣ ಕಾರ್ಯದಲ್ಲಿ ಯಾಕೆ ಎಡವಿದೆಯೋ ನನಗಂತೂ ತಿಳಿಯದು.
ಎಲ್ಲಿಯೋ ಯಾವುದೋ ಒಂದು ಮನದಲ್ಲಿ ಯಾವಳೋ ಒಬ್ಬಳು ಹೆಣ್ಣಿದ್ದಾಳೆ ಎನ್ನುವುದನ್ನು ಪುಟ್ಟು ಹುಡುಗರಾದ ಚಂಡಮುಂಡರು ಬಂದು ಹೇಳಿದಾಗ ನೀನು ಭ್ರಮಾಲೋಕಕ್ಕೆ ಒಳಗಾದೆಯಾ ಪ್ರಭು? ಜಿಯಾ, ವ್ಯಕ್ತಿಯ ಬದುಕಿನಲ್ಲಿ ಎರಡು ವಿಧದ ದೃಷ್ಟಿಯನ್ನು ವಿವೇಕಿಗಳು ಗುರುತಿಸಿದ್ದಾರೆ. ಇದ್ದದ್ದನ್ನು ಇದ್ದ ಹಾಗೆ ಗ್ರಹಿಸುವುದಕ್ಕೆ ಭ್ರಮ ಅಂತ ಹೆಸರು. ಇದ್ದದ್ದಕ್ಕೆ ವ್ಯತಿರಿಕ್ತವಾಗಿ ಯಾವಾತ ಕಾಣುತ್ತಾನೋ ಅದಕ್ಕೆ ಭ್ರಮ ಅಂತ ಹೆಸರು. ನಿನ್ನ ದೃಷ್ಟಿಯಲ್ಲಿ ನೀನು ಭ್ರಮೆಗೆ ಒಳಗಾಗಿದ್ದಿ ಎನ್ನುವುದು ಸ್ಪಷ್ಟ. ಇಲ್ಲ ಅಂತಾದ್ರೆ ಕಂಡರಿಯದ ಹೆಣ್ಣಿನ ಮೇಲೆ ನೀನು ಈ ರೀತಿಯ ಭಾವನೆಗೆ ಒಳಗಾಗುವುದಕ್ಕುಂಟೆ. ಪ್ರಭು, ನೀನು ಮನುಷ್ಯನ ಶರಾಘಾತಕ್ಕೆ ಒಳಗಾಗಿರುವೆ. ಮೂರು ಮೂರ್ತಿಗಳನ್ನಾದರೂ ಗಣನೆಗೆ ತೆಗೆದುಕೊಳ್ಳದ ಮೇರವಿಕ್ಕನಾದ ನೀನು ಮನ್ಮಥನ ಶರಕ್ಕೆ ಈಡಾದೆ ಅಂತಾದ್ರೆ ಏನಿದ ರಕ್ತ ಪ್ರಭು? ಅಂತೂ ಪರವಂತೆಯನ್ನು ಬಯಸಿದೆ, ಮನವನ್ನು ಮಾಡಿದೆ. ಬಳಿಕ ಸುಗ್ರೀವನ ಸಂಧಾನ ವಿಫಲವಾಗಿ ನೀನು ಕಣಕ್ಕೆ ಇಳಿಯುವುದಕ್ಕೆ ಮುಂದಾದೆ. ಅವಳನ್ನು ಎಳೆತರುವ ನಿರ್ಧಾರಕ್ಕೆ ಬಂದೆ. ಕಳುಹಿಸಿದ್ದು ಯಾರನ್ನು ಪ್ರಭು? ಯೋಚಿಸಿ ಸಮಾಲೋಚಿಸಿ ಒಂದು ಒಳ್ಳೆಯ ನಿರ್ಣಯಕ್ಕೆ ಬರುವುದೇ ಬುದ್ಧಿವಂತರ ಲಕ್ಷಣ ಅಲ್ಲವೇ? ಆದರೆ ನೀನು ಹಾಗೆ ಮಾಡಲಿಲ್ಲ. ಏಕಾಏಕಿಯಾಗಿ ಅವಳನ್ನು ಎಳೆತರುವ ಕಾರ್ಯಕ್ಕೆ ಮುಂದಾದೆ. ಕಳುಹಿಸಿದ್ದು ಯಾರನ್ನು ಪ್ರಭು? ಧೂಮ್ರಾಕ್ಷರನ್ನು. ಧೂಮ್ರಲೋಚನನನ್ನು. ಪ್ರಭು, ಧೂಮ್ರಲೋಚನೇನು ಅಲ್ಪನೇ ಹೇಳು ಅಲ್ವಲ್ಲ. ಯಾವನೊಬ್ಬ ಮೂಲೆಯಲ್ಲಿದ್ದವ ಬೆಳಕಿಗೆ ಬರಲೆಂದು ಅವನಿಗೆ ನೀನು ಸೇನಾಧ್ಯಕ್ಷ ಪಟ್ಟವನ್ನು ಕಟ್ಟಿದ್ದಲ್ವಲ್ಲ. ಕಳಕುಲದ ಬಲವೆಂಬ ವನಜ ಕುಲಕ್ಕೆ ಮಾರ್ಕಂಡನೆಸೆ ಸೇನಾಧ್ಯಕ್ಷ ಪದವಿಗೆ ನ್ಯಾಯವನ್ನು ಒದಗಿಸಿದ ಧೀಮಂತ ವ್ಯಕ್ತಿ ಧೂಮ್ರಲೋಚನ. ಅಂತವನು ಅವನ ಒರೆಯ ಖಡ್ಗವನ್ನು ಹೊರಗಡೆಯುವ ಮೊದಲೇ ಅವಳು ಕೂತಲ್ಲಿಂದ ಎಳೆದೆ ಬೆವರನ್ನು ಇಳಿಸದೆ ಆಯುಧವನ್ನು ಹಿಡಿಯದೆ ಕೇವಲ
ಹೂಂಕಾರ ಮಾತ್ರದಿಂದ ಅವಳನ್ನು ಸುಟ್ಟು ಕರಕವ ಮಾಡಿದ್ದಾಳೆ ಎಂದಾದರೆ ಅವಳು ಸಾಮಾನ್ಯದವಳೇ ಪ್ರಭು. ಆಮೇಲೆ ಹೋದವರು ಚಂಡಮುಂಡರು. ಚಂಡಮುಂಡರಿದಕ್ಕೋ ಗಂಡುಗಳಿಗಳೆಂದೇ ಲೋಕಪ್ರಸಿದ್ಧರಾದವರು. ಕಂಡ ಸೆರಗಿನ ಹಿಂಬದಿಯಲ್ಲಿ ಅಂಡನೀವ ದುರ್ಬುದ್ಧಿಯನ್ನು ಹೊಂದಿದವರಲ್ಲ ಚಂಡಮುಂಡರು. ಜೀವನದಲ್ಲಿ ನಿಷ್ಠೆಯಿಂದ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಿದವರು. ಅಂತಹ ಚಂಡಮುಂಡರ ಜೀವನಕ್ಕೆ ಆಶ್ರಯವಾದ ಬ್ರಹ್ಮಚರ್ಯ ವ್ರತವನ್ನು ಅವರ ಪಾಲಿಗೆ ಆಕೆ ಭದ್ರಕಾಳಿಯಾಗಿ ವ್ಯವಹರಿಸಿದ್ದಾಳೆ ಎಂದಾದರೆ ಅವಳು ಸಾಮಾನ್ಯದವಳೆ. ಇನ್ನು ಸಂಧಾನಕ್ಕೆ ಹೋದವ ಸುಗ್ರೀವ ಸಂಧಾನವನ್ನು ಮಾಡಿದ ಫಲವಾಯಿತು. ನಿನ್ನನ್ನು 7 ರಾತ್ರಿ 7 ಹಗಲುಗಳ ಕಾಲ ಹೊಗಳಿದನಂತೆ. ಅವಳನ್ನು ಅನುಭವದ ಕಣ್ಣಿನಿಂದ ಕಂಡು ಬಂದು ನಿಜ ವೃತ್ತಾಂತವನ್ನು ನಿನ್ನಲ್ಲಿ ಬಿತ್ತರಿಸಿದ್ರೆ ಆ ಮುದುಕನ ಮಾತು ನಿಮಗೆ ಪಶ್ಚಾಗಿಲ್ವಲ್ಲ. ಅವನನ್ನು ಸಭೆಯಿಂದ ಆಜ್ಞಾಪಿಸಿದಂತೆ ದೈತ್ಯ ಕುಲದ ಅಡಿಗಲ್ಲಿನೋಪಾದಿಯಲ್ಲಿ ಅದನ್ನು ಎತ್ತರಿಸುವ ಕಾರ್ಯಕ್ಕಾಗಿ ತನ್ನ ಬುದ್ಧಿಮತ್ತೆಯನ್ನು ವಿನಿಯೋಗ ಮಾಡುತ್ತಾ ನಮ್ಮನ್ನೆಲ್ಲ ಇಷ್ಟು ಉತ್ಕರ್ಷಕ್ಕೆ ಕೊಂಡು ಹೋದ ಆ ಅಮಾತ್ಯನನ್ನು ನೂಕಿರಿ ಅಂತ ನೀವು ಆಜ್ಞಾಪಿಸಿದ್ದೀರಿ ಅಂತಾದ್ರೆ ನೀವು ಮಾಯೆಗೆ ಒಳಗಾಗಿದ್ದೀರಿ. ಅದು ಸಾಮಾನ್ಯವಾದ ಮಾಯೆಯಲ್ಲ, ತರುಣಿ ಎನ್ನುವ ಭ್ರಮೆಗೆ ನೀವು ಒಳಗಾದಿರಲ್ಲ ಪ್ರಭು. ತರುಣಿ ಎಲ್ಲವೇ ಅವಳು ತರುಣಿ
ನೀನು ಹೆಣ್ಣೆಂದು ತರ್ಕಿಸಿದೆ. ನೋಡಿದವರಾರು ಪ್ರಭು? ಚಂಡಮುಂಡರಲ್ಲವೇ? ಈ ಪ್ರಪಂಚದಲ್ಲಿರುವ ಯಾವ ಹೆಣ್ಣನ್ನೇ ಆದರೂ ಹೆಣ್ಣೆ ಎಂದು ಕಾಣುವ ಕಣ್ಣೇ ಇಲ್ಲ ಚಂಡಮುಂಡರಿಗೆ. ಹೆತ್ತ ತಾಯಿ ಕ್ರೋಧೆಗಿಂತ ಹೆಣ್ಣನ್ನು ಬೇರೆಯಾಗಿ ಕಾಣದೇ ಇರುವಂತಹ ಚಂಡಮುಂಡರು ಅವಳನ್ನು ನೋಡಿದ್ದು ಸುಳ್ಳನ್ನಾಡಾರೆ ಪ್ರಭು. ಹಾಗೆಂದು ಅವರು ಕಾಣಲಿಲ್ಲ. ನೋಡಿದ್ದನ್ನಷ್ಟೇ ಬಂದು ನಿನ್ನಲ್ಲಿ ಹೇಳಿದರು. ನೀನು ಕಂಡೆಯೋ? ಇಲ್ಲ, ನೀನು ಕಾಣಲಿಲ್ಲ. ಹಾಗಾಗಿ ಅವಳನ್ನು ತರುಣಿ ಅಂತ ನೀನು ಗಮನಿಸಿದೆ. ಸರಿ, ಪರಿಶ್ರಮ ಮಾಡಿದೆ. ಇದು ಸರಿಯೇ ಪ್ರಭು? ಸರಿಯಲ್ಲವೇ? ಭಯವನ್ನು ಹುಟ್ಟಿಸುವಂತಹ ಅರಣ್ಯದಲ್ಲಿ ಅವಳು ಅಭಯರಾಗಿ ಆನಂದದಿಂದ ಇದ್ದಾಳೆ ಎಂದಾದರೆ ಅವಳು ಮೃಣ್ಮಯಳಲ್ಲ ಪ್ರಭು, ಅವಳು ಚಿನ್ಮಯಳು. ಆ ಸುತ್ತಮುಖ್ಯರ ಗುರಿನಿಂದ ಮಹೀಬಾರಕರನ್ನು ಗುಂಜಿಸಲೆಂದೇ ನಿರಾಕಾರಳಾಗಿದ್ದವಳು ವನದಲ್ಲಿ ಸಾಕಾರಗೊಂಡಿದ್ದಾಳೆ. ಪ್ರಭೋ, ಯೋಚಿಸು. ಈ ಪ್ರಪಂಚದ ಸಕಲ ಆಗುಹೋಗುಗಳನ್ನು ಕಾಣುತ್ತಾ ವ್ಯವಸ್ಥೆಯನ್ನು ನಿಯಂತ್ರಣಗೊಳಿಸುವ ಉದ್ದೇಶದಿಂದಲೇ ಕಾಣಿಸದೆ ಇರುವಂತಹ ಶಕ್ತಿಯೊಂದಿದೆ ಎನ್ನುವುದನ್ನು ನಾವು ಒಪ್ಪಲೇಬೇಕಾಗುತ್ತದೆ. ಪ್ರತ್ಯಕ್ಷವಲ್ಲದನ್ನು ಒಪ್ಪ ಬುದ್ಧಿವುಳ್ಳವರು ನಾವಲ್ಲವೇ? ಆ ಕಾರಣದಿಂದಲೇ ಬ್ರಹ್ಮಾದಿ ದೇವತೆಗಳ ಅಸ್ತಿತ್ವವನ್ನು ನಾವು ಒಪ್ಪಿದೆವು. ಅವರ ಮುಂಭಾಗದಲ್ಲಿ ಶಿರಚಾಚಿದೆವು. ಅಮೂರ್ತವಾದದ್ದನ್ನು ಮೂರ್ತವನ್ನಾಗಿ ಅಂಗೀಕರಿಸಿದ ತಪಸ್ಸುಗಳು ನಾವಲ್ಲವೇ ಪ್ರಭು? ಅಮೂರ್ತವಾದದ್ದೊಂದಿದೆ ಎನ್ನುವುದನ್ನು ನಾವು ಒಪ್ಪುವುದಾದರೆ ಅದು ಆಯಾಯ ಕಾಲಕ್ಕೆ ಮೂರ್ತವಾಗಿ ಬರ್ತದೆ ಎನ್ನುವುದನ್ನು ನಾವು ಒಪ್ಪಲೇಬೇಕಾಗುತ್ತದೆ. ಸೃಷ್ಟಿ, ಸ್ಥಿತಿ, ಲಯ ಈ ಮೂರು ಕಾರ್ಯವನ್ನು ನಿರ್ವಹಿಸುವುದಕ್ಕೆ ಮೂರು ಮೂರ್ತಿಗಳನ್ನು ನಿಯೋಜಿಸಿದಂತಹ ಮಹಾಶಕ್ತಿಯೇ ಇವಳೇ ಮಾಯೆ ಪ್ರಭು. ಮಾಯಾ ಎಂದರೆ ಯಾ ಮಾ ಎನ್ನುವುದರ ನಿಷ್ಪತ್ತಿಯಂತೆ ಯಾ ಮಾ ಇತಿ ಸಾ ಮಾಯ. ಯಾವಳು ತಾಯಿಯಾಗಿದ್ದಾಳೋ ಅವಳೇ ಮಾಯೆ ಅಂದ್ರೆ ಜಗದ ತಾಯಿ ಎಂದು ಅರ್ಥ. ಈ ಪ್ರಪಂಚವನ್ನು ಯಾವಾಕೆ ತೂಕ ಮಾಡ್ತಾಳೋ ಅವಳನ್ನೇ ಮಾಯೆ ಎನ್ನುವುದು ಪ್ರಭು. ಅವಳೇ ಕದಂಬ ಕಾಂತಾರದಲ್ಲಿ ಬಂದು ನಿಲ್ಲಿಸಿದ್ದಾಳೆ. ಬಂದದ್ದು ನಮ್ಮೊಂದಿಗೆ ಸಂಬಂಧ ಬೆಳೆಸುವುದಕ್ಕಲ್ಲ, ಸಂಸಾರ ನಡೆಸುವುದಕ್ಕಲ್ಲ, ಜೀವನ ವ್ಯಾಪಾರ ನಡೆಸುವುದಕ್ಕೆ ಬಂದಿದ್ದಾಳೆ. ಈಸಲ ಬರುವಾಗ ದೊಡ್ಡ ತಕ್ಕಡಿ ಇಟ್ಕೊಂಡೇ ಬಂದಿದ್ದಾಳೆ. ನಮ್ಮನ್ನೆಲ್ಲ ಹಾಕಿ ತೂಗಿ ನೋಡಿ ಗುಣವನ್ನು ಗುರುತಿಸಿ ಅಂತರ್ಯಕ್ಕನುಗುಣವಾದ ಫಲವನ್ನು ಕೊಡುವುದಕ್ಕೆ ಬಂದವಳು ಪ್ರಭು. ಅಂತವಳನ್ನು ತರುಣಿ ಎನ್ನುವ ಹಾಗೆ ಕಾಣಬೇಡ. ಬೇಡ ಪ್ರಭು, ಬೇಡ. ರಕ್ತಬೀಜ ಪ್ರಭು, ನಿನಗೆ ಅವಳು ಅಸಾಮಾನ್ಯ ಹೆಣ್ಣನ್ನು ಕಂಡಿದ್ದಾಳೆ. ನನಗದು ಲಕ್ಷ್ಯವೇ ಅಲ್ಲ. ಅದೆಲ್ಲ ಬಿಡು. ಈಗ ನೀನು ಏನು ಅರಿಕೆ ಮಾಡಲು ಇಲ್ಲಿ ಬಂದೆ? ನಿನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳು. ಮನದ ಮೂರ್ಖತೆಯ ಬಿಡು, ಮನದ ಮೂರ್ಖತೆಯ ಚರಣಕ್ಕೆ ಪಡೆದವಳ ಕಾಣಲಿಲ್ಲ ನಾನು. ನೀನು ಹಾಗೆಂದು ಅವಳ ಬಗ್ಗೆ ಕೇಳಿದ್ದೀಯ. ಆ ಕಾರಣದಿಂದಲೇ ಏಕಾಏಕಿ ನಿರ್ಧಾರವನ್ನು ಕೈಗೊಂಡೆ ನೀನು ಪ್ರಭು. ಇದುವೇ ಬೇಡ ಅಂತ ಹೇಳುವುದು ನಾನು. ಈ ನಿರ್ಧಾರ ಬೇಡ. ಆ ಕಾರಣದಿಂದಲಾಗಿ
ನಿನ್ನ ಮನದ ಮೂಲೆಯಲ್ಲಿ ಅಡಕವಾಗಿರುವಂತಹ ಅಜ್ಞಾನ ಎನ್ನುವಂತಹ ಅಂಧಕಾರದ ವಿಚಾರವನ್ನು ಬಿಡು ಬಿಡು ಮನದ ಮೂರ್ಖತೆಯ ತ್ರೈ ಜಗದ ಒಡತಿಯಾದಂತಹ ಅವಳ ಚರಣಾರವಿಂದಗಳಿಗೆ ಪದಮಡು ಕರುಣಾಮೃತಕ್ಕೆ ಪಾತ್ರನಾಗು. ಹಾಗೆ ನೀನು ಮಾಡಿದ್ದೀಂತಾದರೆ ಜಡಜ ಸಂಭವನನ್ನು ಮೆಚ್ಚಿಸಿ ಪ್ರಸಾದ ರೂಪವಾಗಿ ಪಡೆದುಕೊಂಡಂತಹ ಈ ಎಲ್ಲ ಸುವಸ್ತುಗಳೊಂದಿಗೆ ನೀನು ವೈಭವದಿಂದ ರಾಜ್ಯವನ್ನು ಆಳುವುದಕ್ಕೆ ಸಾಧ್ಯವಿದೆ. ಅದಲ್ಲ ಹಠವೇ ಮುಂದುಗುಂತ ನೀನು ಮುಂದುವರಿದೆ ಅಂತಾದ್ರೆ ನೀನೇ ಕಟ್ಟಿ ಬೆಳೆಸಿದಂತಹ ಈ ಮಹಾ ಸಾಮ್ರಾಜ್ಯ ಸರ್ವ ಪತನ ರಕ್ತವೇದ ಇದು ನಮ್ಮ ಕುಲದ ಮಾನದ ಪ್ರಶ್ನೆ. ನಮಗೆ ಕತ್ತಿಗಾಳದ ಪಂಥವನ್ನು ನೀಡಿದ್ದಾಳೆ. ಹಾಗಾಗಿ ಸ್ವಲ್ಪ ಮುಖ ನೋಡು. ಕುಲದ ಅಭಿಮಾನ ಮುಖ್ಯ. ಎಷ್ಟು ಕಾಲ ಬದುಕಿದೆವು ಎಂಬುದು ಮುಖ್ಯವಲ್ಲ, ಹೇಗೆ ಬದುಕಿದೆವು ಅನ್ನೋದು ಮುಖ್ಯ. ನನ್ನ ಅಳಿಯನಾಗಿ ಯುದ್ಧಕ್ಕೆ ಹೆದರಿದೇನು ಹೇಳಿ ಹೇಳಿ ಆದ್ರೆ ನಡೆ ಮನೆಗೆ. ಅದೇ ಒಬ್ಬ ರಕ್ತಬೀಜ ಉಳಿದರೂ ಕೂಡ ಒಬ್ಬ ಶುಂಭನನ್ನು ಸೃಷ್ಟಿಸುವುದಕ್ಕೆ ಸಾಮರ್ಥ್ಯ ಇದ್ದವರಲ್ಲ. ಆಡಿದ ಮಾತು ಅರ್ಥ ಆಯ್ತಾ ನಿನ್ಗೆ? ಅರ್ಥ ಆಯ್ತಾ? ಬಿಡು ಹೋಗುತ್ತಾನೆ. ರಣವೀಳ್ಯ ಕೊಡು. ಚಿನ್ನದ ಹೊಂಬಟ್ಟಲಿನಲ್ಲಿ ರಣವೀಳ್ಯವನ್ನು ಕೊಡಿಸುತ್ತೇನೆ. ನಾನು ಬಂದ ಮುಟ್ಟಿದಂತಹ ಸ್ಥಳ ಕದಂಬವನ ತಾನೆ. ಅಪ್ಪ ರೋಮಾಂಚನವಾಗ್ತಾ ಇದೆ. ಇದಂತಹ ಭಯಂಕರವಾದ ಕಾಡು. ಈ ಪ್ರಪಂಚದಲ್ಲಿರುವ ಕಾಡು ಮೇಡುಗಳನ್ನು ತಿಳಿಯದಿದ್ದವನೇನು ಈ ರಕ್ತಭೀಷಣಲ್ಲ. ಆದರೆ ಇಂತಹ ಗಂಧಾರಣ್ಯವನ್ನು ನನ್ನ ಕನಸಿನಲ್ಲಿಯೂ ನಾನು ಎಣಿಸಿರಲಿಲ್ಲ. ಇದು ಕಾಡಲ್ಲ, ಮೃತ್ಯುಕೂಪ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಸರಿ ಸರಿ ಸರಿ, ಈ ಪ್ರಪಂಚದಲ್ಲಿ ಕದಂಬವನ ಎನ್ನುವಂತಹ ಒಂದು ವನವಿದೆ ಎನ್ನುವುದನ್ನು ಹೇಳಿ ಕೇಳಿ ನಾವು ತಿಳಿದವರೇ ವಿನಃ ಕಣ್ಣಾರೆ ಕಂಡವರು ಯಾರೂ ಇಲ್ಲ. ಇಲ್ಲಿಗೆ ಬರುವುದಕ್ಕೆ ಯಾರಿಗೂ ಸಾಧ್ಯವೂ ಇಲ್ಲ.
ಇದು ದೇವಭೂಮಿ ಆಗಿದೆ. ಇಂತಹ ಕ್ಷೇತ್ರಕ್ಕೆ ಮನೋವೇಗದ ಬಳುಹುಳ್ಳ ಕಾರಣ ಚಂಡಮುಂಡರು ಕಾಲೂರಿದ್ರು. ಅವರ ಆಗಮನವೇ ದಾನವರಾದ ನಮ್ಮೆಲ್ಲರ ಆಗಮನಕ್ಕೆ ದಾರಿ ದೊರೆಯಿತು. ಹಾಗೆಂದು ಆಗಮನಕ್ಕೆ ದಾರಿ ತರ್ತದ್ದೇ ವಿನಃ ನಿರ್ಗಮನಕ್ಕೆ ದಾರಿ ದೊರೆಯಲಿಲ್ಲ. ಏನೋ ದೇವಿಯ ಸಂಕಲ್ಪದಂತೆ ಸುಗ್ರೀವನೊಬ್ಬ ಹಿಂದೆ ಹೋಗಿದ್ದಾನೆ. ಆ ಬಳಿಕ ಬಂದವರಾರು ಉಳಿದವರಿಲ್ಲ, ಯಮನಾಲಯವನ್ನು ಸೇರಿದ್ದಾರೆ. ಹಾಗಿದೆ ಇದಕ್ಕೆಲ್ಲ ಕಾರಣ ಈ ಸ್ಥಳದಲ್ಲಿ ನೆಲೆಯೂರಿದಂತಹ ಆ ಮಹಾಶಕ್ತಿಯೇ ಇರಬೇಕು ಎನ್ನುವ ಹಾಗೆ ನಾನು ಅರ್ಥವಿಸಿಕೊಂಡಿದ್ದೇನೆ. ಕೋಟಿ ರೈತರನ್ನು ಸೇರಿಸಿಕೊಂಡು ಕರದಲ್ಲಿ ಕಠಾರಿಯನ್ನು ಜಳಪಿಸುತ್ತಾ ದಿವ್ಯವಾದ ಪರ್ವತವನ್ನೇರಿ ಕದಂಬ ಕಾಂತಾರಕ್ಕೆ ಬಂದೆ. ಕಾಣುತ್ತಿರುವುದೇನು? ಕೇಳಿದ್ದು ನಾನು ಕಾರ್ಗತ್ತಲೆಯ ಮೊತ್ತವೇ ಈ ಕದಂಬ ಕಾಂತಾರಲ್ಲಿ ಸುತ್ತಿಕೊಂಡಿರುವುದಂತೆ. ಆದರೆ ಇಂದು ಹಾಗಲ್ಲ. ಎತ್ತ ನೋಡಿದರತ್ತ ಬೆಳಕು ಸುತ್ತು ಹಾಕಿದೆ. ಕೋಟೆ ಸೂರ್ಯನ ಪ್ರಭೆ ಗೋಚರವಾಗುತ್ತಾ ಇದೆ. ಒಂದೆಡೆಯಲ್ಲಿ ಹಾವು ಮುಂಗುಸಿಗಳ ಜೊತೆಯಾಟ, ಇನ್ನೊಂದೆಡೆಯಲ್ಲಿ ಕಾಗೆ ಕೋಗಿಲಗಳ ಒಂದೇ ಗೂಡಿನಿಂದ ಹಾರಿ ಹೋಗ್ತಾ ಇದ್ದಾವೆ. ಹಾಗಿದ್ರೆ ಇದರ ಅರ್ಥ ಏನು? ಇಲ್ಲಿ ಸತ್ಶಕ್ತಿ ನೆಲೆಯಾಗಿದೆ ಎನ್ನುವುದೇ ಸತ್ಯ. ಇದುವೇ ದೇವಿ ಮಹಾತ್ಮೆ ಎನ್ನುವುದು ನನಗರ್ಥವಾಯಿತು. ನಾನು ಬಂದದ್ದು ಕದಂಬ ಕಾಂತಾರದಲ್ಲಿ ನೆಲೆಸಿರುವಂತಹ ಕಾಮಿನಿಯನ್ನು ಕಾಣುವುದಕ್ಕಾಗಿ. ಶುಂಭನಿಗೆ ಕಾಮಿನಿ ನಮಗೆಲ್ಲ ಮಹಾಮಾತೆ, ಅನುಗ್ರಹವನ್ನು ಪಡೆಯಬೇಕಲ್ಲ. ಕೇಳಿಸುತ್ತಾ ಇದೆ ಸ್ವರ. ಸ್ವರದ ಮೂಲವನ್ನು ನರಸುತ್ತಾ ಮುಂದುವರಿಯುತ್ತೇನೆ. ರಕ್ತ ಬೀಳೋದು ಖಾಲಿ ರಕ್ತ ಮೇರೆ ಶಿವೆಯ ಗರ್ವದಿ ಶಿವೆಯ ಆಡಿದರು ಆಡಿದರು ತನ್ನೊಳಗೆ ಇವಳ ಆಡಿದರು ತನ್ನೊಳಗೆ ಇವಳದು ಮಾಡಲು ಅಕಡ ಕೂಡೆ ಬಂದೇ ಮಾಡಲು ಅಕಡ ಶುಭ್ರ ಆಡಿ ಬಂದೇ ಇವನು ಭಕ್ತ ಕೇಳು ಇವನು ಭಕ್ತ ಆದರೂ ನುಡಿಸಿದ ಆದರೂ ಚತುರ್ಭುಜ ಚಂದ್ರಕರ ಪುಂಡ್ರೆ ಪಾಶಾಂಶ ಪುಷ್ಪಬಾಣ ಹಸ್ತೆ ನಮಸ್ತೆ
ಮಾತಂಗೆ ಕುರಿಯ ಕಟಾಕ್ಷ ಕಲ್ಯಾಣ ಕುರಿಯ ಕಟಾಕ್ಷ ಕಲ್ಯಾಣ ಕದದಂಬ ವನವಾಸಿನಿ ಕುರಿಯ ಕಟಾಕ್ಷ ಕಲ್ಯಾಣ ಕದದಂಬ ವನವಾಸಿನಿ ನೋಡಿದರು ನಮನಗಳ ಬೇಡಿಯನ್ನು ಬೇಡಿಯನ್ನು ಪಾಡಿದರು ತಾಯಿಯನ್ನು ಕಾಣುವುದಕ್ಕೆ ಬಂದೆ, ಕಂಡನಲ್ಲ. ಕಂಡಂತಹ ನನ್ನ ಕಣ್ಣುಗಳ ಪಾವನವಾಯಿತು, ನನ್ನ ಜನ್ಮವೇ ಸಾರ್ಥಕ್ಯವನ್ನು ಹೊಂದಿತು. ಕಂಡಾಕ್ಷಣ ನನ್ನ ಕರದಲ್ಲಿದ್ದಂತಹ ಕಠಾರಿ ಒಮ್ಮೆಲೆ ಧರೆಗೆ ಉರುಳಿ ಬಿತ್ತು. ಇದರ ಅರ್ಥ ಏನು? ತಾಯಿಯನ್ನು ಕಾಣುವುದಕ್ಕೆ ಬರುವಾಗ ಕಟಾರಿ ಅವಶ್ಯಕತೆ ಉಂಟೆ? ಇಲ್ಲ ಎನ್ನುವುದಕ್ಕೆ ಇದುವೇ ಸೂಚ್ಯ ಅಲ್ಲವೇ? ಅಮ್ಮನನ್ನು ಕಾಣತಾ ಇದ್ದಂತೆ ಒಮ್ಮಿಂದೊಮ್ಮೆಲೆ ಮೂರ್ಛಿತನಾಗಿ ಹೋದೆ. ನನ್ನ ಹೆತ್ತವೇ ಮಗನೇ ಏಳು ಕಂದ ಅಂತ ಎಬ್ಬಿಸಿದ ಹಾಗಾಯಿತು. ಎದ್ದು ಕಣ್ತೆರೆದು ನೋಡಿದರೆ ಹೆತ್ತವೇ ಅಲ್ಲ, ಜಗದ ಹೆತ್ತವೇ, ಜಗಜ್ಜನನಿ. ಹಾಗಾಗಿ ಇವಳನ್ನು ನೋಡಿದೆ 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 ನೋಡಿದನು ಕಲಿರಕ್ತ ಬೀಜ. ಇದರ ಅರ್ಥ ಏನು? ನನ್ನಲ್ಲಿ ಕಲಿತನ ಉಂಟು, ಸಾಮರ್ಥ್ಯ ಅಧಿಕವಾಗಿದೆ ಎನ್ನುವುದೇ? ಖಂಡಿತವಾಗಿಯೂ ಅಲ್ಲ. ಇದನ್ನೆಲ್ಲ ನೋಡಿ ನೀನು ಕಲಿರಕ್ತ ಬೀಜ, ನೀನು ನನ್ನ ಬಗ್ಗೆ ಕಲಿತದ್ದು ಕಡಿಮೆಯಾಯಿತು ರಕ್ತ ಬೀಜ. ನನ್ನ ಬಗ್ಗೆ ಇನ್ನೂ ನೀನು ಕಲಿಯುವುದಕ್ಕಿದೆ, ಇನ್ನೂ ತಿಳಿಯುವುದಕ್ಕಿದೆ ಎನ್ನುವುದನ್ನು ತಾಯಿಯೇ ಸೂಚಿಸಿದ ಹಾಗುಂಟು. ಹಾಗಾಗಿಯೇ ಅಮ್ಮನನ್ನು ನಖ ಶಿಖಾಂತವಾಗಿ ಗಮನಿಸ್ತಾ ಇದ್ದೇನೆ. ನೋಡಬಾರದೆ? ಅಮ್ಮನ ತನುವಿನಲ್ಲಿ ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಮನುಮುನಿಗಳು, ಋಷಿಗಳು, ಮುಕ್ಕೋಟಿ ಸುರರೆಲ್ಲ ಐಕ್ಯಗೊಂಡಿದ್ದಾರೆ. ಅಂದ್ರೆ ಏನರ್ಥ? ಇವಳು ಬ್ರಹ್ಮಾಂಡೋದರ ಬರಿತೆ ಎನ್ನುವುದೇ ಸತ್ಯ. ನಭೋಮಂಡಲದಿಂದ ಇಳಿಯಬಿಟ್ಟಂತಹ ಕಾಂಚನ ಉಯ್ಯಾಲೆಯಲ್ಲಿ ತೂಗುತ್ತಾ ಇದ್ದಾಳೆ. ಒಮ್ಮೆ ಮೇಲೆ ಹೋಗುತ್ತಾಳೆ, ಮತ್ತೊಮ್ಮೆ ಕೆಳಗೆ ಇಳಿತಾಳೆ. ಇದರ ಅರ್ಥ ಏನು? ಅತಿಯಾದಂತಹ ಉನ್ನತಿ ಅದು ಪತನ ಹೇತು. ಇದು ನಮ್ಮಡೆ ಶುಂಭನಿಗೆ ಸರಿಯಾಗಿ ಒಪ್ಪುತ್ತದೆ. ಮೂರು ಲೋಕದ ವಿಭು ಎನ್ನುವ ಅಹಂಕಾರದಿಂದ ಮೆರೆದಾಡಿದ. ಹಾಗಾಗಿ ಅಲ್ವೇ ಇವಳನ್ನು ಬಯಸಿ ನಮ್ಮಡೆ ಶುಂಭ ಕೆಟ್ಟು ಹೋದನಲ್ಲ. ಇಲ್ಲ, ತಾನಾಗಿ ಕೆಡುವ ಹುಂಬ ನಮ್ಮಡೆ ಶುಂಭನಲ್ಲ. ಹಾಗಿದ್ರೆ ಈ ರೀತಿಯ ನಿರ್ಧಾರಕ್ಕೆ ಯಾಕೆ ಬಂದವಳು ಜಗಜ್ಜನನಿ ಅಂತ ಅವನಿಗೂ ತಿಳಿದಿರಬೇಕು. ಇವಳಿಂದ ಮೋಕ್ಷವನ್ನು ಪಡೆಯುವರು ಇದೊಂದು ಮಾರ್ಗ ಎಂದು ಭಾವಿಸಿ ಈ ರೀತಿಯ ನಿರ್ಧಾರಕ್ಕೆ ಬಂದ. ಅದೇ ಕಾರಣಕ್ಕಾಗಿ ನಮ್ಮವರನ್ನು ಕಳುಹಿಸಿಕೊಟ್ಟ. ಇವಾಗ ರಕ್ತಾಬೀಜನ ಸರಳು ಮಾಡಲಿನ್ನೇ ನಕಟ ಸುಮ್ಮನ ಕೂಡೆ ಭಾಷೆ ಬರೆದು ಬಂದಿಹೆ. ಇವಳನ್ನು ಎಳೆತರ್ತೇನೆ ಹಾಗೆಂದು ಇವಳ ಮುಡಿಗೆ ಇಲ್ಲ, ದೌಶ್ಯತೆ ಮೆರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಮೆರೆಸಿದ್ರೆ ರಕ್ಕಸಾನ್ವಯ ಅಳೀತದೆ. ಉಳಿಬೇಕು ಅಂತಿದ್ರೆ ಒಂದೇ ಮಾರ್ಗ, ಅದುವೇ ಭಕ್ತಿ ಸ್ತುತಿಗಳು. ನೀನೇ
ಶುಭ ದಾನ ಸರ್ವಶಕ್ತಿ ಸಮನ್ವಿತೆ ಭಯಭ್ಯ ಪ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ಜಯ 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 ಜಯ. ಅಮ್ಮ, ಇದು ನಿನ್ನ ಅಡಿದಾವರಗಳಿಗೆ ಶುಂಭನ ಮಾತನಾಡುತ್ತಾ ರಕ್ತಬೀಜ ಬಂದಿಸ್ತಾ ಇದ್ದಾನಮ್ಮ. ತಾಯೇ, ನಿನ್ನನ್ನು ಕಾಣುವ ಆಸೆಯಿಂದ ಬಂದೆ. ಆಸೆಯೆಲ್ಲವೂ ಸಾಕಾರಗೊಂಡಿತು. ಕಂಡ ಮೇಲೆ ಪೂರ್ಣಚಂದ್ರನಿಗೆ ಹೋಲಿಸಬೇಕು ಅಂತ ಮನಸ್ಸಾಗುತ್ತದೆ. ಅಮ್ಮ, ಪೂರ್ಣಚಂದ್ರನಲ್ಲಾದರೂ ಕಲೆ ಎನ್ನುವ ಕೊರತೆಯನ್ನು ಕಾಣಬಹುದಂತೆ. ನಿನ್ನ ಮುಖದಲ್ಲಿ ಎಲ್ಲಿ ನಿಂತು ಕಲೆಯ ಕೊರತೆ ಇಲ್ಲವಮ್ಮ. ನಿರಭ್ರ ಶುಭ್ರವಾದ ನಿರ್ಮಲಾಕಾಶದಂತೆ ಗೋಚರವಾಗುತ್ತಾ ಇದೆ ನಿನ್ನ ವದನ. ತಾಯೇ, ನಿನ್ನ ಮುಖ ಎನ್ನುವುದು ಅರಳಿದ ಕುಸುಮದ ಹಾಗೆ. ಅರಳಿದ ಕುಸುಮದಲ್ಲಿ ಎರಡು ಗತಿಗಳಿರ್ತದೆ. ಒಂದು ನಾಡಿನಲ್ಲಿ ಅರಳುವುದು, ಮತ್ತೊಂದು ಕಾಡಿನಲ್ಲಿ ಅರಳುವುದು. ನಾಡಿನಲ್ಲಿ ಅರಳಿದ ಪುಷ್ಪ ಏನಾಗುತ್ತದೆ? ಮುತ್ತೈದೆಯರನ್ನು ಶೃಂಗಾರ ಮಾಡುತ್ತದೆ, ದೇವರನ್ನು ಅಲಂಕರಿಸುತ್ತದೆ. ಕಾನನದಲ್ಲಿ ಹುಟ್ಟಿದ ಹೂವು ಯಾರ ಕಣ್ಣಿಗೂ ಬೀಳದೆ ನಶಿಸಿ ಹೋಗುತ್ತದೆ. ಅಂತಹ ಬದುಕು ನಿನ್ನದಾಗಬಾರದು ಎನ್ನುವ ಕಾರಣದಿಂದ ನಮ್ಮಡೆ ಶುಂಭ ನಿನ್ನನ್ನು ಬಯಸಿದ. ನಲ್ಲೆಯಾಗಿ ಬರಬೇಕೆಂದು ಸುಗ್ರೀವನಲ್ಲಿ ಹೇಳಿ ಕಳುಹಿಸಿದಾಗ ನೀನು ಒಳ್ಳ ಎಂದೆಯಂತೆ ವಿಕ್ರಮವನ್ನು ಪಣವಾಗಿರಿಸಿದೆಯಂತೆ. ಅಮ್ಮ, ನಿಜವಾದ ಪಣವನ್ನೇ ನೀನು ಇರಿಸಿದ್ದು ಹೌದಾಗಿದ್ದರೆ ನಿನ್ನನ್ನು ಕಾಣುವುದಕ್ಕಾಗಿ ಬಂದ ನಮ್ಮವರನ್ನು ಯಮನಾಲಯಕ್ಕೆ ಅಟ್ಟುವ ಅನಿವಾರ್ಯತೆ ನಿನಗೆ ಯಾಕೆ ಬಂತು? ಕೇವಲ ಸೋಲಿಸಿದರು ಪಣ ತೀರ್ಮಾನವಾಗುತ್ತಿತ್ತು. ಹಾಗೆ ಮಾಡಲಿಲ್ಲ ನೀನು. ಶೋಣಿತಾಪುರದವರು ಯಮನಾಲಯವನ್ನು ಸೇರುವ ಹಾಗೆ ಮಾಡಿದ್ದಿ. ಹಾಗಿದ್ರೆ ಯಾವ ಜನ್ಮದ ಹಾಗೆ ಅಮ್ಮ ನಮ್ಮಲ್ಲಿ ನಿನಗೆ? ನಮ್ಮಡೆ ಶುಂಭ ಒಳ್ಳೆಯವನೇ ಇದ್ದಾನೆ, ಹಾಗಂತ ಹೇಳಿ ಕೆಟ್ಟದ್ದು ಮಾಡಲಿಲ್ಲ ಅಂತ ವಾದಿಸುವುದಲ್ಲ. ಅನೇಕ ಇರಬಹುದು, ಆದರೆ ಒಬ್ಬನನ್ನು ತಿದ್ದುವಲ್ಲಿ ಖಾತಾ ಸನ್ನಿತ ನೀತಿಯನ್ನು ಬಲ್ಲವಳು ನೀನು. ಹೆಂಡತಿಯಾದವಳು ಗಂಡನನ್ನು ತಿದ್ದುವ ಬಗೆ ಎಂದು ಅರ್ಥ. ಆ ರೀತಿಯಾಗಿ ಬಂದು ನಮ್ಮಡೆ ಶುಂಭನ ಜೀವನವನ್ನು ತಿದ್ದುತ್ತಾಯೇ. ನನ್ನನ್ನು ಬಹಳ ಬಹಳ ಹೊಗಳುತ್ತಿರುವೆ, ಪೂಜಿಸುತ್ತಾ ಇರುವೆ. ರಕ್ಕಸರಲ್ಲಿ ನೀನೋರ್ವ ಭಿನ್ನವಾಗಿರುವಂತೆ ತೋರುತ್ತೆ. ಸರಿ, ಆದರೆ ನಿನ್ನುಡೆಯ ಶುಂಭ ನನ್ನಲ್ಲವೇ ರಕ್ತ ಬೀಜ. ಅಮ್ಮ, ಪರಶುಮಣಿಯ ಸ್ಪರ್ಶದಿಂದ ಕಬ್ಬಿಣವು ಚಿನ್ನವಾಗುವುದಿಲ್ಲವೇ? ಮಲ್ಲಿಗೆಯ ಬಳ್ಳಿಯೊಂದು ಮಾಮರವನ್ನು ಒಪ್ಪಬೇಕೆ ಹೊರತು ಹೊಂಗಿನ ಮರವನ್ನಲ್ಲವಲ್ಲ. ನಮ್ಮಡೆ ಶುಂಭವ ಶ್ರೀಗಂಧದ ಮರ ತಾಯೆ. ಶ್ರೀಗಂಧದ ಮರವು ನೀರಿನಲ್ಲಿ ಹಾಕಿದರೆ ನಾರುವುದು ಸ್ವಾಭಾವಿಕ ತಾನೆ.
ಅದೇ ನೀರಿನಿಂದ ಮೇಲೆ ತೆಗೆದು ಅದಕ್ಕೆ ಸ್ವಲ್ಪ ನೀರು ಹಾಕಿ ತೇಯಿದ್ರೆ ಸುಗಂಧ ಹೊರ ಬರುವುದಿಲ್ಲವೇ? ದೇವುದಕ್ಕಾಗಿ ದೂರವನ್ನು ಸಾರಿದವಳು ನಾನು. ಎಲ್ಲಿದ್ದಾನೆ ಎನ್ನೊಡೆಯ ಶುಂಭ? ರಾಜನೀತ ನೀತಿ ಅಂತ ಒಂದುಂಟಲ್ಲ, ಆಳುಗಳನ್ನು ಮೊದಲು ಹೋಗಬೇಕು. ನಾವು ಬಂದಿದ್ದೇವೆ, ಸಾಕಾಗುದಿಲ್ವಾ ನಿನ್ಗೆ? ನೀನು ಬಂದೆಯ? ರಣ ಹೇಳಿಯಂತೆ ಮನೆಯಲ್ಲಿರುವ ನಿನ್ನೊಡೆಯ ಶುಂಭನೊಬ್ಬ ಷಂಡ. ಅವನನ್ನು ಹೊಗಳುತ್ತಿರುವ ನೀನು ಬ್ರಹ್ಮದೇವನ ಮನವೇ ಹೀಗೆ ಕೊಟ್ಟು ರಕ್ತ ಬೀಜ ಕೋಟಿ ರಕ್ತ ಬೀಜ ಹುಟ್ಲಿ.
ಆವಡಿ ಮೂಜಿ ಮೂರ್ತಿಗಳ ಶಕ್ತಿ ಬಾನೋಡು ಒಂಜಾದ ಪುಣ್ಣನ ವರವಾದ ಭೂಮಿಗೆ ಬತ್ತಿಂಚಿದ್ದ ವೇಳೆ ರಕ್ತ ವಿಜನಿಗೆ ರಕ್ತೇಶ್ವರ ಬರ್ತಿದ್ದ ಅಭಿದಾನ ಪಡಂತೆ ಇನಿಕಾನಕ ಭೂಮಿದ ಮಧ್ಯೆ ಆರಾಧನೆ ಕರ್ತಂದು ಹೊತ್ತಿನ ಚಂದ ಪಡ್ತತ್ತಿ ಆವಡ ಇನಿಕಾನಕ ಮೂಜಿ ಕೂಟದ ಸೇರ್ಸಾಕ ಉಳ್ಳಾದಿನ ಒಂದು ಸೇವೆಗೆ ಮಾಡ್ಕೊಂಡು ಕನ್ಫಿಡೆನ್ಸ್ ಪೊರ್ಲದ ಸೇವೆಯನ್ನು ಮಾಡ್ತಾರೆ ರಕ್ತೇಶ್ವರ ಉಂಡಾಡು ಕನ್ಫಿಡೆನ್ಸ್ ಪೊರ್ಲದ ಲೆಪ್ಪನ್ನು ಕೊರಿಯರಿ ಮುತ್ತಿಟ್ಟು ಪತ್ತಿತ್ತಿನ ಮುತ್ತುಂಡಿಗೆ ಬಂದಿನ ಸತ್ಯವಾಕ್ಯ ವರೆಪಾವುಂಡೆ 10 ಜನ ತಲೆಪ್ಪುಗೂ ಹೋಗಿ ಎಂದು 10 ಪುಷ್ಪನು 11 ಲೆಪ್ಪು ನಂಟಿದ ಮೇಲೆ ಉಡಿಯ ಭೂಮಿಗಾಯ ಭೂಮಿ ಉಡಿಯ ರಾಜ್ಯ ಸೇರಿ ರಾಜ್ಯ ಬಿಡಿಯ ಗುತ್ತುಗಾಯ ಗುತ್ತು ಬರಗೆ ತಗ ತಂಗಡಿ ತಮ್ಮಲ ಜೋಗುಲ್ ಬಾಲೆಯಲ್ಲಿ ಬುದ್ಧಿರಿಷ್ಟೇ ಬಿನ್ನೇರ್ಗಿಂದ ಅವರು ಬರೋ ರಾಜ್ಯದ ಕುಟುಂಬ ಈ ಪವಿತ್ರವಾದ ಮಂಡಳು ಉಂಡಾಬಿನಂಚಿದ ವೇಳೆ ಭಾಗವತರೆ ಉಂಡಾಯಿನಂಚದ ದಿನ ಕಟ್ಟಿಂಚೆ ಪೂತು ತಿಂಚೆ ಸೀರ ಬಾಳಾಯಿ ಬಣ್ಣ ರೂಪಾಯಿ ಪೊರ್ಲದ ಸೇವೆ ಇನಿಕಾನ ಉಂಡಾಯಿನಿಂಚದ ಸೇವೆ ಇಶನ ಅಮೃತನ ಎತ್ತರ ಜಪ್ಪಲ ಮೇಲೆ ಕೇಳ ಮಿತ್ತು ಗಂತರ್ಭವ ತಿಟ್ಟು ಗೊತ್ತು ಅಪಗಾಂಡನಿಕರು ಮಾನವೀರಿ ಬಂದಿ ಜನ ಬೆಲ್ಟ್ ಮನ್ನ ವಿಷನ ಅಮೃತನ ಮೆತ್ತ ತಿರ್ತ ಎರ್ತನ ಜಪ್ಪೆಲ ನ್ಯಾಯನ ಅನ್ಯಾಯನ ಬಂದಿನ ನ್ಯಾಯ ನಿಕ್ಲಿಗೆ ಬಂದಿಪ್ಪೇರೆ ತೀರಂದೆ ಜ್ಞಾನ ಮಾಯಕಾರೆ ಅಪಗಾನ ವಿಷಯದಿಂದ ತಟ್ಟಬಾರದು ಕೊಡ್ಲಾ ಅಮೃತನ ಒದಗಾದು ಕೊಡ್ಲಾ ಇನಿಕಾನಗ ತಪ್ಪುನು ತಪ್ಪಾಲ ಒಪ್ಪುನು ಒಪ್ಪಾಲ ಬಂದಿನ ಎಡ್ಡೆ ಮಂದಿ ಪತ್ತಿ ಭಾಗತ್ತೇರೆ ಅವನಿ ಇರ್ನ ಮಾಣಿಕ್ಯದಂಚಿನ ಮದಿಪ್ಪುಗು ಕೊಂಡೆ ಇನಿಕಾನಗ ಕೊರ್ನಂಚದ ಸೇವೆಯನ್ನು ಪೊರ್ಲುಡು ಸ್ವೀಕಾರ ಮತ್ತು ಕೊಡ್ದು ಸಂಸಾರದ ಅಮೃತವನ್ನು ಕೊಟ್ಟು ಪೋಯಿನಲ್ಪ ಬತ್ತಿನಲ್ಪ ಅಪ್ಪೆ ಉಳ್ಳಾದಿ ಕಾತಲಿಗೆ ಕೊರ್ನಂಚದ ಸೇವೆ ಭಕ್ತರನ್ನ ಉಡಾಡಿ ಈ ಭಕ್ತ ಜನಕನ ಮನಸ್ಸಿನ ಶಾಶ್ವತವಾದ ಹೊರಿತುಕೊಂಡಿಗೆ ಬರ್ತಿಲ್ಲ ಸತ್ಯವಾಕ್ಯ ಮೆರೆಪಾದು ಭಾಗವತರೆ ಸುಮಾರು ರಾಗುನು ಪಾಡಿ ಅರತ್ತೆ ಯಾನು ಬಂದಾಗ ಖಾಲಿ ಸಾಲ ಮಾತ್ರ ಪಾಡಿಯರು ಅಪ್ಪನ ಸೇವೆ ಮಲ್ಲತ್ತಿ ಭಾಗವತರೆ ಪದ ಬನ್ನತ್ತಿ ಯಾನು ಪಂಟ್ರಾಯ್ ಎನ್ನ ದೊಡ್ಡಡು ಗುಂದಿತ್ತೆ ಭಾಗವತರೆ ಬಾಯಿ ಬಚ್ಚಿನಾಗ ಬಾಯಿ ಮಾತ್ರ ಖಾಲಿ ಬಂದಾಲಿ ದೊಡ್ಡಡು ಕುಂತು ನೀರ್ನಾಥ್ ನಲ್ಲಾತು ಸೊರಂಗ್ ಲಕ್ಕದು ಕೊರ್ಪೆ ಅಪಗಾನಗ ಮಾನಾದಿಗೆ ಮನೆಗೆ ಕೊರ್ಪಿನ ಪುಣ್ಯ ಪ್ರಸಾದತ್ತೆ ಭಾಗವತರೆ ಭಾಗವತರೆ ಮತ್ತೆ ಸಿರಿಸಿಂಗಾರ ಕೊರ್ಪಿನ ಮಿಂಗೆ ದೇವರ ಪಡ ಬ್ರಹ್ಮಲಿಪಿಕಾದ ಮುಟ್ಟ ಆಯುಷ್ಯ ಪಟ್ಟ ಜೀವನಕ್ಕೆ ನಾಲ್ಕು ಕೊಟ್ಟಿರುವ ಆಗ್ತೈವ ರಕ್ತೇಶ್ವರಾದಿ ಮತ್ತೊಂದು ನೀರ್ಗವನ್ನ ಪಗಲ್ಲಂಕ ದೈವದನ್ನ ತಗಲ್ಲಕ್ಕ ಮಂತಿ ಮಾತ ಪದಿಪಲ್ಲಕ್ಕ ಎದುರು ಸಾರಥಿ ವಿರೋಡು ಬಾಸಾಡಿ ಆದ ಅರಳಿಂದ ಗಾಳಿ ರಟ್ಟ ತಂದ ದೈವ ಸಾರಥಿ ಆದುಂಡು ವರ್ಪ ಸತ್ಯವಾಕ್ಯವೇ ಬಾದು ಕೊಡ್ತು ವಿಚಾರ ಸಂಸಾರ ಸುರಂಬತ್ತ ಅನುಗ್ರಾಮಲ್ದು ಕೊಡ್ತು ಒಯ್ನಲ್ಪ ಮತ್ತಿನಲ್ಪ ವಕ್ಕಿನಲ್ಪ ಕುಲಿನಲ್ಪ ಇದ್ದಿನಲ್ಪ ಮತ್ತಿನಲ್ಪ ಜತ್ತಿನಲ್ಪ ಅಪ್ಪೆ ಉಳ್ಳ ಆಲ್ತಿ ಕಾತಾಲಿಗೆ ಇನ್ನ ಪರಂಪರೆಯನ್ನು ಬಾಲಿತ್ತರಗೂ ಮೆರಪಾದು ಗುರಿಯರಿಗೆ ಬಂದ್ಬಿಡಿಂಚದ ಕಳಂಬಳ್ತಾರೆ ಅವಡಿ ಒಂಜಿ ಬೈಯಾಗ ಬತ್ತೇರಿ ಚೆಂಡದ ಬಲ್ಲಿನ ಬಿಗಿತ್ತು ಕಟ್ಟೇರಿ ಎಡೆನ ಬೊಟ್ಟೇರಿ ನನ್ನ ಮಿತ್ತರದ ಅಲಕ್ಕ ತೀರ್ತು ಚಪಡ ಹೇಳಿ ಅವಡು ಇನ್ನ ಬೊಟ್ಟಾಟಿಗೆ ತಿತ್ತು ಬತ್ತಿನಂಚದ ಮಾಯಕಾರಿ ಹಣ್ಣು ಅವಡು ಇನಿಕಾನಗ ಕೊರ್ನಂಚದ ಸೇವೆ ಪೊರುಡು ಸ್ವೀಕಾರ ಮಲ್ತು ಕೊಡ್ತಾಳೆ ಇರ್ನ ಕೀರ್ತಿ ನಾಲ್ಕು ಮಿತ್ತು ಬರ್ತಿಲ್ಲ ಅನುಗ್ರಹ ಮಲ್ತು ಕೊಡ್ತು ತೆಂಕಾಯಿ ಹಂಗೆ ಬಡಕಾಯಿ ತೀರ್ಥ ಕಂಚಿನ ಕೋಟೆ ಕಪ್ಪದ ಮೇಲೆ ಇಕ್ಕಟ್ಟಿಕ್ಕಿನ ಒಕ್ಕಟ್ಟು ಮತ್ತು ಒಂದು ಬೋಯಿನಲ್ಪ ಬತ್ತಿನಲ್ಪ ಇನ್ನ ಕೀರ್ತಿ ಪರಂಪರೆಯನ್ನು ಅವಡಿ ಮೊದಲೇದಾಗ ಇನಿಕಾನಗ ಮಾತ ಮುಂತಿತ್ತಿನ ಒಂಜಿ ವಿಜಯೇಶ್ವರ ಬರ್ತಿನಾರೆ ನಾನು ಅಕ್ಕನ ಸೇವೆ ಬರ್ತಾರೆ ಮಲ್ಲತ್ತಿ ಬಾಲಿ ಕೊಡ್ಲಿಲ್ಲ ಪೊಟ್ಟಾಟಿಗೆ ಕೊಂಡೈತಿಗೆನಾ ಅಪಗಾನ ಅಪ್ಪನ ಸೇವೆ ಕೊರ್ಲುಡು ಮತ್ತೊಂದು ಬರ್ತಾರೆ ಅದಕ್ಕಾದ್ರೆ ಅವಡಿ ಮುಳ್ಳು ಅಪ್ಪದೇನು ಕೂತಪ್ಪದೇ ಅದು ತುಂಬಾವೆ ಸರ್ಪದ ಕೆಂಡದ ಬಟ್ಟು ಗರ್ಭದ ಗುಡೆಯಾದ ಕೊಯ್ನಲ್ಪ ಬತ್ತಿನಲ್ಪ ಅಪ್ಪ ಉಳ್ಳಾದಿ ಕಾತಲಿಗೆ ಬಂತ ಸತ್ಯವಾಕ್ಯ ಎಲ್ಲಿಯ ಸಂಸಾರ ಆವಡಿ ಇನಿಕಾನಗ ಸಂಸಾರ ಯಾಪ ಅಪ್ಪನು ಬಂಪಿನಂಚ ಕಾತಲದಲ್ಲಿ ಯೋಚನೆ ಮಲ್ಪಟ್ಟೆ ಅಂಚಿಂಚಿ ಮಂಡನಿಲ್ ಕಾವಡ್ಜಿ ಆಯ್ನಾತ್ ಬೇಗ ಸಂಸಾರ ಭಾಗ್ಯನು ಒದಗಾದು ಅಪಾರ ಇನಿಕಾನಗ ಬ್ರಹ್ಮಕುಲಕ್ಕೆ ಇನಿಕಾನಗ ಈಗ ರಾಜ್ಯದ ಕಲಕ್ಕೂ ಬಂದ ಬತ್ತಿನ ಕುಲು ಕಮ್ಮಿ ಅಂಡಲ ಪನ್ನೊಂದ ಬತ್ತಿನ ಕುಲು ಅದಕ್ಕಾದಲ್ಲಿರತ್ತೆ ಅವಳು ಒರಿಯಲ್ಲೆತ್ತಿಯಲ್ಲಿ ಲೆತ್ತಿಜಲ್ಗೆ ಬಂದ ಅಪವಾದ ಕೀರ್ತಿ ಇನಿಕಾನಗ ರಕ್ತೇಶ್ವರಿ ಬಂದ ಎಲ್ಲ ಇನಿಕಾನಗ ದೈವಲ ಬರ್ತದೆ ರಾಜಕೀಯ ಮನಸ್ಸುಕೊಂಡು ಬಂದ ಅಪವಾದ ಅಪ್ಪ ಗನಗ ಬ್ರಹ್ಮ ಸಭೆಟ್ಟು ಕೂಡ್ದಿನ ಮಾಂತರಗ
ಸರ್ವೆರೆಗಳ ಅಂದಿಗೆ ಪಂಪಿನಂಚೆಂದು ಸರ್ವೆರೆಗಳ ಕೊಪ್ಪಿನಂಚೆನ್ನ ಪ್ರಸಾದ ಅವಡಿ ಇನಿಕಾನಗೆ ಎನ್ನ ಪವಿತ್ರವಾಯಿನಂತೆ ವಜ್ರ ಇದೊಂದು ಮತ್ತೊಂದು ಇನಿಕಾನಗೆ ಊರಿನ ತಿಪ್ಪನ ಮಲ್ಪೊಂದು ರಾಜ್ಯನ ಸೇರ್ತೆ ಮಲ್ಪೊಂದು ಇನಿಕಾನಗೆ ಎನ್ನ ವಜ್ರ ಇದೊಂದು ಮತ್ತೊಂದು ಅಭಯದ ಕೊಪ್ಪಿನಂಚೆನ್ನ ಕೊಡ್ತು ನೂಲ್ ಪಾಡಿ ತಂತ್ರಜಾಲ ಗುಂಡೋದಕ್ಕೆ ಆಸರಣೆ ಬಲ್ಲೆ ಪಲ್ಪಿ ಬಲ್ಲೆ ಮೌರ್ಯ ತಿಪ್ಪಿ ಸೇನವೇ ಬಂಡಾರ ಬರಿ ಕೊಟ್ಟಾರಿ ದೇವರಿಗೆ ಮಲ್ಲೆ ಸೇರಿಗಾರೆ ವೈದ್ಯ ಬಂಪಿ ಪೂಜಾರಿ ಅವರಿ ಎಂದಿಗೆ ಅವರಿ ಅತ್ತಿಗೆ ರಾಜಿ ಮಲ್ಪೆ ರಾಜ್ಯದ ತನಕ ಅಭಯ ವಿಷ ಪರಿಹಾರನಲ್ಲ ವಿಷ ಪರಿಹಾರನಲ್ಲ ಪೊರ್ತುಂಡು ಅಪ್ಪಣ್ಣ ಮನೆ ಮಂಚವು ಅರ್ಧ ಜನ ಪೋತೇರಿ ಎಲ್ಲದ ಮೂಟದ ಮಟ್ಟೆ ಇಟ್ಟಿಡುತ್ತೇವೆ ನನ್ನ ಮಕ್ಕಳ ಪೋದು ಇಲ್ಲ ಚೆಪ್ಪು ತುಂಬ ಮರ್ಯಾದೆ ನನ್ನ ಮನೆ ಮಂಚವು ಏರೋನೆ ಒಟ್ಟ ಮದ್ದೆಟ್ಟು ಗೊಪ್ಪೇರಿಗೆ ಮದ್ದೆಟ್ಟು ಸ್ವೀಕಾರ ಮನೆ ಮಂಚ ಹೆಮ್ಮಾರಿಯಾಗಿ ಬಂದೆಯೋ ನಮ್ಮವರನ್ನೆಲ್ಲ ಬಂದೆಯೋ ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದಾನೆ ನನ್ನ ಜೊತೆ ಬಂದೆ ಎಂದಾದರೆ ಬದುಕಿ ಉಳಿಯುವೆ ಇಲ್ಲವೆಂದಾದರೆ ನಿನ್ನ ತುರುಪಿಗೆ ಕೈ ಹಾಕಿ ಎಳೆದುಕೊಂಡು ಹೋಗುತ್ತೇನೆ ಒಳ್ಳೆಯ ಮಾತಿನಲ್ಲಿ ಇನ್ನ ಹಠ ಮಾರಿತರವನ್ನು ಬಿಟ್ಟು
ಖಂಡೆಯ ನನ್ನ ಈ ಭೀಕರ ರೂಪವನ್ನು ಕಂಡು ಭಯಗೊಂಡು ಶಾಂತಳನ್ನಾಗಿಸಲು ಭಕ್ತಿಯ ಮಾರ್ಗವನ್ನು ಹಿಡಿದೆಯಾ? ನೋಡಿದೆಯಲ್ಲ ಸುರಪಾಲ, ಸಂಗ್ರಾಮದಲ್ಲಿ ರುಂಡರ ಶಿರವನ್ನು ತರಿದಿದ್ದೇನೆ. ಇನ್ನು ನಾನು ಈ ರೂಪದಲ್ಲಿ ಕಾಣಸಿಗುವವಳಲ್ಲ. ದ್ವಾಪರ ಯುಗದಲ್ಲಿ ಶ್ರೀಪತಿಯ ಸಹಭಾವಿ ಮಾಯೆ ಎನ್ನುವ ರೂಪದಲ್ಲಿ ಮತ್ತೊಮ್ಮೆ ಬರಲಿದ್ದೇನೆ. ಇಲ್ಲಿಗೆ ಎಲ್ಲವೂ ಸುಖಾಂತ್ಯವನ್ನು ಕಂಡಿತು. ಲೋಕಕ್ಕೆ ಮಂಗಳವಾಗಲಿ, ಸದ್ಧರ್ಮಿಯಾಗಿ ನಾಕವನ್ನು ಆಡು. ಹೋಗು. ಭದ್ರಂ ಶುಭಂ ಮಂಗಳಂ. ರೋಟರಿ ಕ್ಲಬ್ ಮಂಗಳೂರು ಪೂರ್ವ, ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ, ಬಿಲ್ಲವ ಸೇವಾ ಸಮಾಜ ರಿಜಿಸ್ಟ್ರಾರ್ ಕೊಲ್ಯ ಮತ್ತು ಯುವವಾಹಿನಿ ರಿಜಿಸ್ಟ್ರಾರ್ ಕೊಲ್ಯ ಘಟಕದ ಈ ಒಂದು ಯಕ್ಷ ಸಂಭ್ರಮ 2018 ಯಕ್ಷ ತೇಜಸ್ವಿ ಬೆಳಗಾಡ್ಕ ಇದರ ಸದಸ್ಯರಿಂದ ಪ್ರಸ್ತುತಿಗೊಂಡಂತಹ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂತಹ ಎಲ್ಲ ಯಕ್ಷ ಪ್ರಿಯರಿಗೂ ಜಂಟಿ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಭಾಗವತರಿಗೆ ಮಂಗಳ ಹಾಡಿಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಂತರ